ಸೃಷ್ಟಿಗೆ ನರನಾದ ದೇವನಿಗೆ ಆರಾಧನೆ. ಸಕಲವ ಸೃಷ್ಟಿಸಿದ ದೇವನಿಗೆ ಆರಾಧನೆ. ಸೃಷ್ಟಿಗೆ ನರನಾದ ದೇವನಿಗೆ ಆರಾಧನೆ. ಸಕಲವ ಸೃಷ್ಟಿಸಿದ ದೇವ ಪಿತನಿಗೆ ಆರಾಧನೆ. ರಕ್ಷೆಗೆ ನರನಾದ ದೇವಸುತನಿಗೆ ಆರಾಧನೆ. ಸಕಲವ ಸೃಷ್ಟಿಸಿದ ದೇವ ಪಿತನಿಗೆ ಆರಾಧನೆ. ರಕ್ಷೆಗೆ ನರನಾದ ದೇವಸುತನಿಗೆ ಆರಾಧನೆ. ನಿತ್ಯ ಸಹಾಯಕನೇ ಪವಿತ್ರಾತ್ಮ ಆರಾಧನೆ. ನಿತ್ಯ ಸಹಾಯಕನೇ ಪವಿತ್ರಾತ್ಮ ಆರಾಧನೆ. ಪ್ರೀತಿ ಸ್ವರೂಪಿಗೆ ಭಕ್ತಿಯ ಆರಾಧನೆ. ಪ್ರೀತಿ ಸ್ವರೂಪಿಗೆ ಭಕ್ತಿಯ ಆರಾಧನೆ. ಆರಾಧನೆ ಮಾಡುವಾಗ ಭಯ ಭೀತಿ ದೂರವಾಗಿದೆ. ರೋಗವೆಲ್ಲ ಸೌಖ್ಯವಾಗಿದೆ. ದೇವರ ಪ್ರೀತಿ ತುಂಬಿದೆ. ಆರಾಧನೆ ಮಾಡುವಾಗ ಭಯಭೀತಿ ದೂರವಾಗಿದೆ. ರೋಗವೆಲ್ಲ ಸೌಖ್ಯವಾಗಿದೆ. ದೇವರ ಪ್ರೀತಿ ತುಂಬಿದೆ. ಪಾಪದಿಂದ ಶಾಪದಿಂದಲೂ ಬಿಡುಗಡೆ ನಮಗೆ ದೊರಕಿದೆ. ಪಾಪದಿಂದ ಶಾಪದಿಂದಲೂ ಬಿಡುಗಡೆ ನಮಗೆ ದೊರಕಿದೆ. ಒಟ್ಟಾಗಿ ಹಾಡೋಣ. ಸಕಲವ ಸೃಷ್ಟಿಸಿದ ದೇವ ಪಿತನಿಗೆ ಆರಾಧನೆ. ಕರಗಳನ್ನೆತ್ತಿ ಹಾಡೋಣ. ರಕ್ಷೆಗೆ ನರನಾದ ದೇವಸುತನಿಗೆ ಆರಾಧನೆ. ಮತ್ತೊಮ್ಮೆ ಎಲ್ಲರೂ ಸಕಲವ ಸೃಷ್ಟಿಸಿದ ದೇವ ಪಿತನಿಗೆ ಆರಾಧನೆ. ರಕ್ಷೆಗೆ ನರನಾದ ದೇವಸುತನಿಗೆ ಆರಾಧನೆ. ಯೇಸುವೇ ನಿಮಗೆ ಆರಾಧನೆ. ಪರಮ ಪ್ರಸಾದದಲ್ಲಿ ನಮ್ಮ ಮುಂದೆ ಆಸೀನರಾಗಿರುವಂತಹ ಕ್ರಿಸ್ತರೇ ನಿಮಗೆ ಆರಾಧನೆ. ನೀವೇ ನಮ್ಮ ಸೃಷ್ಟಿಕರ್ತರು, ನೀವೇ ನಮ್ಮ ಪೋಷಕರು, ನೀವೇ ನಮ್ಮ ಪ್ರೇರಕರು.
ನಮ್ಮನ್ನು ಪ್ರೀತಿಸುವಂಥ ಯೇಸುವೆ ನಿಮಗೆ ಆರಾಧನೆ. ನಾವು ಪಾಪಿಗಳಾಗಿದ್ದರೂ ನಮ್ಮ ಪಾಪಗಳನ್ನು ಲೆಕ್ಕಕ್ಕಿರಿಸದೆ ನಮ್ಮನ್ನು ಮಿತಿ ಇಲ್ಲದೆ ಪ್ರೀತಿಸುವಂತಹ ಕ್ರಿಸ್ತರೇ ನಿಮಗೆ ಆರಾಧನೆ. ನೀವೇ ನಮ್ಮ ಪ್ರಭು, ನೀವೇ ನಮ್ಮ ಆಶ್ರಯವು, ನೀವೇ ನಮ್ಮ ಸರ್ವಸ್ವವು ಪ್ರಭು, ನಿಮಗಿದು ಆರಾಧನೆ. ಅತಿಯಾದ ಬಯಕೆಯಿಂದ ಬಾಯರಿದಂತಹ ಜಿಂಕೆಯಂತೆ ನಾವಿಲ್ಲಿಗೆ ಬಂದಿದ್ದೇವೆ ಸ್ವಾಮಿ. ನಮ್ಮಲ್ಲಿರುವಂತಹ ಈ ಬಯಕೆಯನ್ನು ಇವತ್ತು ನೀವು ನೀಗಿರಿ, ನಮ್ಮಲ್ಲಿರುವಂತಹ ಈ ಆಸೆಯನ್ನು ಇವತ್ತು ನೀಗಿರಿ ಸ್ವಾಮಿ. ನಿಮಗಾಗಿ ಹಂಬಲಿಸುತ್ತಾ ನಿಮ್ಮ ಪಾದದಡಿ ಬಂದಿದ್ದೇವೆ. ನಮ್ಮೆಲ್ಲ ನೋವುಗಳನ್ನು ನಿಮ್ಮಲ್ಲಿ ಹೇಳಿಕೊಳ್ಳಲು, ನಮ್ಮೆಲ್ಲ ರೋಗ ರುಜಿನಗಳನ್ನು ನಮಗೆ ಸಮರ್ಪಿಸಲು, ನಿಮ್ಮಿಂದ ಆಶೀರ್ವದಿತರಾಗಲು, ನಿಮ್ಮ ನೆರವನ್ನು ಪಡೆಯಲು, ನಿಮ್ಮ ಶಕ್ತಿಯನ್ನು ಪಡೆಯಲು, ನಿಮ್ಮ ಸ್ಫೂರ್ತಿಯನ್ನು ಪಡೆಯಲು ಪ್ರಭು ಕ್ರಿಸ್ತರೇ ನಾವು ನಿಮ್ಮ ಮುಂದೆ ಇವತ್ತು ಮೊಣಕಾಲೂರಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ನಿಮಗೆ ಆರಾಧನೆ. ನೀವಿಲ್ಲದೆ ನಮ್ಮ ಜೀವನ ಶೂನ್ಯ, ನೀವಿಲ್ಲದೆ ನಮ್ಮ ಜೀವನ ವ್ಯರ್ಥ ಸ್ವಾಮಿ. ಈ ರೀತಿಯ ಮನೋಭಾವನೆಯಿಂದ ಮತ್ತೊಮ್ಮೆ ದೇವರನ್ನು ಕೀರ್ತಿಸಿ ಹಾಡೋಣ. ಸಕಲವನ್ನು ಸೃಷ್ಟಿಸಿದ ದೇವರಿಗೆ ಆರಾಧನೆ. ಎಲ್ಲರೂ ಜೋರಾಗಿ ಆಡೋಣ. ಸಕಲವ ಸೃಷ್ಟಿಸಿದ ಯೇಸುವಿಗೆ ಆರಾಧನೆ, ಪಿತನಿಗೆ ಆರಾಧನೆ. ರಕ್ಷೆಗೆ ನರನಾದ ಯೇಸುವಿಗೆ ಆರಾಧನೆ. ಹೃದಯದಿಂದ ಆರಾಧಿಸುವಾಗ ಚಿಂತೆ ಭಾರ ದೂರವಾಗಿದೆ. ಒಟ್ಟಾಗಿ ಹೃದಯದಿಂದ ಆರಾಧಿಸುವಾಗ ಶೋಧನೆಯನ್ನೇ ದೂರಿಸಲು ದೇವರಾತ್ಮ ಶಕ್ತಿ ನೀಡಿದೆ. ಎಲ್ಲರೂ ಒಟ್ಟಾಗಿ ಹೃದಯದಿಂದ ಆರಾಧಿಸಲು ಹೃದಯದಿಂದ ಆರಾಧಿಸುವಾಗ ಚಿಂತೆ ಭಾರ ದೂರವಾಗಿದೆ. ಶೋಧನೆಯನ್ನು ಎದುರಿಸಲು ದೇವರಾತ್ಮ ಶಕ್ತಿ ನೀಡಿದೆ. ಕ್ಷಮೆ ನೀಡಿ ಪ್ರೀತಿ ಮಾಡಲು ಯೇಸು ಶಕ್ತಿ ನನ್ನ ತುಂಬಿದೆ. ಕ್ಷಮೆ ನೀಡಿ ಪ್ರೀತಿ ಮಾಡಲು, ಕ್ಷಮೆ ನೀಡಿ ಪ್ರೀತಿ ಮಾಡಲು ಯೇಸು ಶಕ್ತಿ ನನ್ನ ತುಂಬಿದೆ. ಸಕಲವು ಸಕಲವ ಸೃಷ್ಟಿಸಿದ ಪಿತ ದೇವನಿಗೆ ಆರಾಧನೆ. ಪಿತನಿಗೆ ಆರಾಧನೆ. ರಕ್ಷೆಗೆ ನರನಾದ ದೇವಸುತನಿಗೆ ಆರಾಧನೆ. ಮತ್ತೊಮ್ಮೆ ಎಲ್ಲ ಜೋರಾಗಿ ಸಕಲವ ಸೃಷ್ಟಿಸಿದ ಸಕಲವ ಸೃಷ್ಟಿಸಿದ ದೇವ ಪಿತನಿಗೆ ಆರಾಧನೆ. ರಕ್ಷೆಗೆ ನರನಾದ ದೇವಸುತನಿಗೆ ಆರಾಧನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಹಾಡೋಣ, ದೇವರನ್ನು ಸ್ತುತಿಸೋಣ. ಯೇಸು ಕ್ರಿಸ್ತರು ನಮ್ಮನ್ನು ಪ್ರೀತಿಸುವಂತ ಯೇಸು ಕ್ರಿಸ್ತರು ನಮ್ಮ ಎದುರಿಗಿದ್ದಾರೆ. ವಿಶ್ವಾಸದಿಂದ ಪ್ರೀತಿಯಿಂದ ಆ ದೇವರನ್ನು ಆರಾಧಿಸೋಣ. ನಮಗೆ ಬೇಕಾಗಿರುವ ಸಕಲವನ್ನು ಅವರನ್ನು ಇವತ್ತು ಪ್ರಾರ್ಥಿಸಿ ಪಡೆದುಕೊಳ್ಳೋಣ. ಜಕ್ಕಾಯನ ನಾವು ಸಹ ಅದೇ ಅತೀವ ಆಸೆಯಿಂದ ದೇವರನ್ನು ನೋಡುವಂತಹ, ದೇವರನ್ನು ಅನುಭವಿಸುವಂತಹ ಆಸೆಯನ್ನು ವ್ಯಕ್ತಪಡಿಸೋಣ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಮತ್ತೊಮ್ಮೆ ಎಲ್ಲರೂ ಉಚ್ಚ ಸ್ವರದಿಂದ ಹಾಡೋಣ. ಹಾಲೆಲೂಯಾ 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 ಹಾಲೆಲೂಯಾ. ಯೇಸುವೇ ಆರಾಧನೆ, ಯೇಸುವೇ ವಂದನೆ, ಯೇಸುವೇ ಮಹಿಮೆ, ಯೇಸುವೇ ಸ್ತೋತ್ರ. ಹಾಲೆಲೂಯಾ 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 ಹಾಲೆಲೂಯಾ. ಇನ್ನು ಜೋರಾಗಿ ನಮ್ಮ ಉಚ್ಚ ಸ್ವರದಿಂದ ದೇವರನ್ನು ಆರಾಧಿಸೋಣ. ದೇವರ ಪ್ರಸನ್ನತೆಯಲ್ಲಿ ನಾವಿದ್ದೇವೆ ಪ್ರಭು ಯೇಸು ಕ್ರಿಸ್ತರ ಪ್ರಸನ್ನತೆಯಲ್ಲಿ ಇದ್ದೇವೆ. ವಿಶ್ವಾಸದಿಂದ ಭಕ್ತಿಯಿಂದ ದೇವರನ್ನ ಪ್ರಭು ಯೇಸು ಕ್ರಿಸ್ತನ ಆರಾಧಿಸೋಣ. ಹಾಲೆಲೂಯಾ 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 ಹಾಲೆಲೂಯಾ.
ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಯೇಸುವೆ ಯೇಸುವೆ ಮಹಿಮೆ, ಯೇಸುವೆ ಮಹಿಮೆ, ಯೇಸುವೆ ಮಹಿಮೆ, ಯೇಸುವೆ ಮಹಿಮೆ, ತಂದೆಯೇ ಸ್ತೋತ್ರ, ತಂದೆಯೇ ಸ್ತೋತ್ರ, ತಂದೆಯೇ ಸ್ತೋತ್ರ, ತಂದೆಯೇ ಸ್ತೋತ್ರ, ತಂದೆಯೇ ಸ್ತೋತ್ರ, ತಂದೆಯೇ ಸ್ತೋತ್ರ, ತಂದೆ ಆರಾಧನೆ, ತಂದೆಯ ಆರಾಧನೆ, ತಂದೆಯ ಆರಾಧನೆ, ತಂದೆಯ ಆರಾಧನೆ, ತಂದೆಯ ಆರಾಧನೆ, ತಂದೆಯ ಆರಾಧನೆ, ಆತ್ಮನೆ ವಂದನೆ, ಆತ್ಮನೇ ವಂದನೆ, ಆತ್ಮರೆ ವಂದನೆ, ಆತ್ಮನೇ ವಂದನೆ, ಆತ್ಮರೆ ವಂದನೆ, ಆತ್ಮನೇ ವಂದನೆ, ಆತ್ಮರೆ ಸ್ತೋತ್ರ, ಆತ್ಮನೇ ಸ್ತೋತ್ರ, ಆತ್ಮರೆ ಸ್ತೋತ್ರ, ಆತ್ಮನೇ ಸ್ತೋತ್ರ, ಆತ್ಮರೆ ಸ್ತೋತ್ರ. ಆತ್ಮನೇ ಸ್ತೋತ್ರ. ಹಾಲೆಲೂಯಾ, Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ, 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 ಜೀವವು ಎಲ್ಲ ಸರ್ವಸ್ವವು ಸಮರ್ಪಿಸುತ್ತ ನಮೇಸುವೆ. ಎಲ್ಲರೊಟ್ಟಾಗಿ ಜೀವವು ಎನ್ನ ಸರ್ವಸ್ವವು ಸಮರ್ಪಿಸುತ್ತ ನಮಿಸುವೆ. ಮತ್ತೊಮ್ಮೆ ಜೋರಾಗಿ ಜೀವವು ಎನ್ನ ಸರ್ವಸ್ವವು ಸಮರ್ಪಿಸುತ್ತ ಪ್ರೀತಿಯ ಸಹೋದರ ಸಹೋದರಿಯರೇ, ಅವಿಲ್ಲದ ಸಂತ ತೆರೆಸಮ್ಮನವರು ಹೇಳುತ್ತಾರೆ, ನಿಜವಾದ ಪ್ರಾರ್ಥನೆ ಎಂದರೆ ನಮ್ಮನ್ನು ನೋಡುವವರನ್ನು ನಾವು ಪ್ರೀತಿಯಿಂದ ನೋಡುವಂಥದ್ದು. ನಮ್ಮನ್ನು ಪ್ರೀತಿಯಿಂದ ನೋಡುವವರನ್ನು ನಾವು ಪ್ರೀತಿಯಿಂದ ನೋಡುವಂಥದ್ದು. ಎಲ್ಲರೂ ಕುಳಿತುಕೊಳ್ಳೋಣ ಒಂದು ಕ್ಷಣ. ಪ್ರಭು ಯೇಸು ಕ್ರಿಸ್ತರನ್ನೇ ನೋಡುತ್ತಾ ಪರಮ ಪ್ರಸಾದದಲ್ಲಿ ನಮಗಾಗಿ ಆಸೀನರಾಗಿರುವಂತಹ, ನಮ್ಮ ಮುಂದೆ ಪ್ರಸನ್ನರಾಗಿರುವಂತಹ ಪ್ರಭು ಕ್ರಿಸ್ತರನ್ನೇ ದಿಟ್ಟಿಸಿ ನೋಡೋಣ. ಪ್ರೀತಿಯಿಂದ ವಿಶ್ವಾಸದಿಂದ ನೋಡೋಣ. ಅನೇಕರು ಪ್ರಭು ಯೇಸು ಕ್ರಿಸ್ತರನ್ನು ಆಲಿಸಲು, ಪ್ರಭು ಯೇಸು ಕ್ರಿಸ್ತರಿಂದ ಸ್ಪರ್ಶಿಸಲ್ಪಡಲು ಪ್ರಭು ಯೇಸು ಕ್ರಿಸ್ತರಲ್ಲಿಗೆ ವಿಶ್ವಾಸದಿಂದ ಬರುತ್ತಿದ್ದರು. ಅದೇ ವಿಶ್ವಾಸದಿಂದ ನಾವೀಗ ಬಂದಿದ್ದೇವೆ. ಬೇರೆ ಏನನ್ನು ಯೋಚಿಸದೆ ಎಲ್ಲ ಯೋಚನೆಗಳನ್ನು ಬದಿಗಿತ್ತು, ನಮ್ಮ ಎಲ್ಲ ಯೋಜನೆಗಳನ್ನು ಬದಿಗಿತ್ತು ಈ ಕ್ಷಣ ಪ್ರಭು ಯೇಸು ಕ್ರಿಸ್ತರನ್ನು ನೋಡೋಣ. ಮತ್ತೊಮ್ಮೆ ಹೇಳುತ್ತೇನೆ, ನಿಜವಾದ ಪ್ರಾರ್ಥನೆ ಎಂದರೆ ನಮ್ಮನ್ನು ಪ್ರೀತಿಯಿಂದ ನೋಡುವವರನ್ನು ನಾವು ಪ್ರೀತಿಯಿಂದ ನೋಡುವಂಥದ್ದು. ನಮ್ಮ ಕಣ್ಣುಗಳನ್ನು ತೆರೆದು ವಿಶ್ವಾಸದಿಂದ ಪರಮ ಪ್ರಸಾದದಲ್ಲಿರುವಂತಹ ಪ್ರಭು ಯೇಸು ಕ್ರಿಸ್ತನನ್ನು ಪ್ರೀತಿಯಿಂದ ನೋಡೋಣ. ಆ ನೋಟದಲ್ಲಿ ಪ್ರಭು ಯೇಸು ಕ್ರಿಸ್ತರ ಪ್ರೀತಿಯ ಅರಿವು ನಮಗಾಗುತ್ತದೆ. ನಮ್ಮ ಪ್ರೀತಿಯ ಅರಿವನ್ನು ಪ್ರಭು ಯೇಸು ಕ್ರಿಸ್ತರು ಅರಿಯಲು ಶಕ್ತರಾಗುತ್ತಾರೆ. ಒಂದು ಕ್ಷಣ ಎಲ್ಲ ಯೋಜನೆಗಳನ್ನು ಬದಿಗಿತ್ತು ನಮ್ಮನ್ನು ಪ್ರೀತಿಸುವಂತಹ, ನಮಗಾಗಿ ನರನಾದಂತಹ ಪ್ರಭು ಯೇಸು ಕ್ರಿಸ್ತರನ್ನು ಈಗ ಪ್ರೀತಿಯಿಂದ ಈ ಪರಮ ಪ್ರಸಾದದಲ್ಲಿ ನೋಡೋಣ. ನಿಮ್ಮ ವಿಶ್ವಾಸವೇ ನಿಮ್ಮನ್ನು ಗುಣಪಡಿಸಿದೆ ಎಂದು ಪ್ರಭು ಯೇಸು ಕ್ರಿಸ್ತರು ಹೇಳಿದ್ದರು. ನಮ್ಮ ವಿಶ್ವಾಸವೇ ನಮ್ಮನ್ನು ಗುಣಪಡಿಸುತ್ತದೆ. ನಮ್ಮ ವಿಶ್ವಾಸವೇ ನಮಗೆ ಪ್ರಭು ಯೇಸು ಕ್ರಿಸ್ತರಲ್ಲಿ ಶಾಂತಿ ಸಮಾಧಾನವನ್ನು ದಯಪಾಲಿಸುತ್ತದೆ. ನಮ್ಮ ವಿಶ್ವಾಸವೇ ನಮಗೆ ಬೇಕಾದ ಸಕಲವನ್ನು ಪ್ರಭು ಯೇಸು ಕ್ರಿಸ್ತರಲ್ಲಿ ಪಡೆಯುವಂತೆ ಮಾಡುತ್ತದೆ. ಅದೇ ವಿಶ್ವಾಸದಿಂದ ಪ್ರೀತಿಯಿಂದ ಪ್ರಭು ಯೇಸು ಕ್ರಿಸ್ತರನ್ನು ದಿಟ್ಟಿಸಿ ನೋಡೋಣ. ಒಬ್ಬ ಮಗು ತಾಯಿಯನ್ನು ನೋಡುವಂತೆ, ತಾಯಿ ತನ್ನ ಮಕ್ಕಳಿಗಾಗಿ ಹಾತೊರೆಯುವಂತೆ ಈ ಕ್ಷಣ ಪ್ರಭು ಯೇಸು ಕ್ರಿಸ್ತರನ್ನು ಅದೇ ಹಂಬಲದಿಂದ ಅದೇ ಪ್ರೀತಿಯಿಂದ ನೋಡೋಣ. ನಮ್ಮನ್ನು ಪ್ರೀತಿಸುವಂತಹ ದೇವರು, ನಮಗಾಗಿ ಶಿಲುಬೆ ಮೇಲೆ ತಮ್ಮ ಪ್ರಾಣವನ್ನು ನೀಡಿದಂತಹ ಪ್ರಭು ಯೇಸು ಕ್ರಿಸ್ತರು ಇಲ್ಲಿದ್ದಾರೆ. ದೇವರು ನಮ್ಮನ್ನು ಎಷ್ಟಾಗಿ ಪ್ರೀತಿಸುತ್ತಾರೆಂದರೆ ತಮ್ಮ ಒಬ್ಬನೇ ಪುತ್ರನನ್ನು ಈ ಜಗತ್ತಿಗೆ ದಾರಿ ಎರೆದಿದ್ದಾರೆ. ಯಾರೆಲ್ಲ ಆ ಕ್ರಿಸ್ತನಲ್ಲಿ ವಿಶ್ವಾಸಿಸುತ್ತಾರೆ ಅವರು ನಿತ್ಯ ಜೀವವನ್ನು ಪಡೆಯುತ್ತಾರೆ. ಕ್ರಿಸ್ತನನ್ನೇ ನೋಡುತ್ತಾ ಅದೇ ನಿತ್ಯ ಜೀವಕ್ಕಾಗಿ ನಾವು ಹಾತೊರೆಯೋಣ.
ಜೆರೆಮಿಯ ಪ್ರವಾದಿ ಹೇಳುತ್ತಾನೆ, ನೀವು 2 ರೀತಿಯ ತಪ್ಪುಗಳನ್ನು ಮಾಡಿದ್ದೀರಿ. ಒಂದು, ನಿತ್ಯ ಜೀವವನ್ನು ನೀಡುವಂತಹ ಬುಗ್ಗೆಯನ್ನು ತೊರೆದಿದ್ದೀರಿ. ಇನ್ನೊಂದು, ನಿಮಗಾಗಿ ನೀರನ್ನು ಹಿಡಿಯದಂತಹ ಬಾವಿಗಳನ್ನು ತೋಡಿಕೊಂಡಿದ್ದೀರಿ. ಎಷ್ಟೋ ಬಾರಿ ಈ ನಿತ್ಯ ಜೀವವನ್ನು ನೀಡುವಂತಹ ಈ ನಿತ್ಯ ಜೀವದ ಬುಗ್ಗೆಯನ್ನು ತೊರೆದು ನಾವು ದೇವರಿಂದ ದೂರ ಆಗಿದ್ದೇವೆ. ಈ ಕ್ಷಣ ಅವರನ್ನೇ ನೋಡುತ್ತಾ ಕ್ಷಮೆ ಯಾಚಿಸೋಣ. ಸ್ವಾಮಿ, ನಮ್ಮನ್ನು ಕ್ಷಮಿಸಿ, ನಿಮ್ಮನ್ನು ಅರಿಯದೆ ನಿಮ್ಮಿಂದ ನಾವು ದೂರ ಹೋಗಿದ್ದೇವೆ. ಸ್ವಾಮಿ, ನಮ್ಮನ್ನು ಕ್ಷಮಿಸಿ, ನಿಮ್ಮ ಪ್ರೀತಿಯನ್ನು ಅರಿಯದೆ ನಾವು ಬೇರೆ ವಸ್ತುಗಳ ಹಿಂದೆ, ಬೇರೆ ವ್ಯಕ್ತಿಗಳ ಹಿಂದೆ ಸಾಗಿದ್ದೇವೆ. ಸ್ವಾಮಿ, ನಮ್ಮನ್ನು ಕ್ಷಮಿಸಿ. ನಮ್ಮ ಅಂತರಂಗದಲ್ಲಿರುವಂತಹ ಈ ಬಯಕೆಯನ್ನು ಇವತ್ತು ನಿವಾರಿಸಿರಿ ಸ್ವಾಮಿ. ಪ್ರಭು ಯೇಸು ಕ್ರಿಸ್ತನ ಪ್ರೀತಿಯಿಂದ ನೋಡೋಣ. ಅವರ ಪ್ರೀತಿಯನ್ನು ಈ ಕ್ಷಣ ಅನುಭವಿಸುವಂಥ ಪ್ರಯತ್ನವನ್ನು ಮಾಡೋಣ. ಯಾರೆಲ್ಲ ವಿಶ್ವಾಸದಿಂದ ಪ್ರಾರ್ಥಿಸುತ್ತಾರೆ ಅವರೆಲ್ಲರನ್ನು ಇವತ್ತು ಪ್ರಭು ಯೇಸು ಕ್ರಿಸ್ತರು ಸ್ಪರ್ಶಿಸಲಿದ್ದಾರೆ. ನಮ್ಮ ವಿಶ್ವಾಸವೇ ನಮ್ಮನ್ನು ಗುಣಪಡಿಸಬಲ್ಲದು. ನಮ್ಮ ವಿಶ್ವಾಸವೇ ನಮ್ಮ ಎಲ್ಲ ರೀತಿಯ ರೋಗಗಳಿಂದ ನಮ್ಮನ್ನು ಮುಕ್ತಗೊಳಿಸಬಲ್ಲದು. ಪ್ರಭು ಯೇಸು ಕ್ರಿಸ್ತರನ್ನ ಪ್ರೀತಿಯಿಂದ ನೋಡುತ್ತಾ ನಮ್ಮನ್ನೇ ಸಂಪೂರ್ಣವಾಗಿ ಸಮರ್ಪಿಸೋಣ. ನಮ್ಮ ಜೀವನ ದೇವರು ನಮಗೆ ನೀಡಿರುವಂತಹ ಕೊಡುಗೆ. ನಮ್ಮನ್ನು ಅವರದೇ ಆದಂತಹ ರೂಪದಲ್ಲಿ, ಸ್ವರೂಪದಲ್ಲಿ, ಹೋಲಿಕೆಯಲ್ಲಿ ಸೃಷ್ಟಿಸಿ ಆದಿಕಾಂಡ ಹೇಳುವಂತೆ ನಮಗೆ ಅವರ ಉಸಿರನ್ನು ಊದಿದರು. ನಾವು ಉಸಿರಾಡುವಂತಹ ಪ್ರತಿಯೊಂದು ಉಸಿರು, ಆ ಗಾಳಿ ದೇವರ ಚೈತನ್ಯ, ದೇವರ ಸ್ಫೂರ್ತಿ, ದೇವರ ಆತ್ಮ. ಪ್ರತಿಯೊಮ್ಮೆ ಉಸಿರಾಡುವಾಗ ದೇವರನ್ನೇ ನಾವು ಸ್ವೀಕರಿಸುತ್ತೇವೆ. ನಮ್ಮನ್ನು ಸೃಷ್ಟಿಸಿರುವಂತಹ ದೇವರನ್ನು, ನಮಗೆ ಉಸಿರನ್ನು ನೀಡಿರುವಂತಹ ಶಕ್ತಿಯನ್ನು, ಚೈತನ್ಯವನ್ನು, ಸ್ಫೂರ್ತಿಯನ್ನು ನೀಡಿರುವಂತಹ ದೇವರನ್ನು ಆರಾಧಿಸಿ ಎದ್ದು ನಿಂತು ಸ್ತೋತ್ರ ಹಾಡುತ್ತಾ ಅವರನ್ನು ಸ್ತುತಿಸಿ ಆರಾಧಿಸೋಣ. ಎಲ್ಲರೂ ಎದ್ದು ನಿಲ್ಲೋಣ. ಕರಗಳನ್ನು ತಟ್ಟಿ ದೇವರನ್ನು ಸ್ತುತಿಸಿ ಆಡೋಣ. ನಮ್ಮ ಪ್ರತಿಯೊಂದು ಕಣ ಕಣವನ್ನು ದೇವರು ಸೃಷ್ಟಿಸಿದ್ದಾರೆ, ನಮ್ಮನ್ನು ಪ್ರೀತಿಯಿಂದ ಸೃಷ್ಟಿಸಿದ್ದಾರೆ. ಅವರನ್ನು ವಂದನೆಗಳನ್ನು ಸಲ್ಲಿಸುತ್ತಾ ಆರಾಧಿಸುತ್ತಾ ಸ್ತೋತ್ರ ಗೀತೆ ಹಾಡೋಣ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. 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 ನಿನ್ನೆವರೆಗೆ ಕಾದವರೇ ಸ್ತೋತ್ರ ದೇವಾ, ಇನ್ನು ಮುಂದೆ ಕಾಯುವರೇ ಸ್ತೋತ್ರ ದೇವಾ, ನಿನ್ನೆವರೆಗೆ ಕಾದವರೇ ಸ್ತೋತ್ರ ದೇವಾ, ಇನ್ನು ಮುಂದೆ ಕಾಯುವರೇ. ಸ್ತೋತ್ರ ದೇವಾ, ಎಲ್ಲರೂ ಒಟ್ಟಾಗಿ ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ನೋಡಲೆರಡ ಕಣ್ಣ ಕೊಟ್ಟೆ, ಸ್ತೋತ್ರ ದೇವಾ, ಕೇಳಲೆರಡ ಕಿವಿಯ ಕೊಟ್ಟೆ. ಸ್ತೋತ್ರ ದೇವಾ, ನೋಡಲೆರಡ ಕಣ್ಣ ಕೊಟ್ಟೆ, ಸ್ತೋತ್ರ ದೇವಾ, ಕೇಳಲೆರಡ ಕಿವಿಯ ಕೊಟ್ಟೆ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ನುಡಿಯಲೆರಡ ಕಾಲ ಕೊಟ್ಟೆ, ಸ್ತೋತ್ರ ದೇವಾ, ದುಡಿಯಲೆರಡ ಕೈಯ ಕೊಟ್ಟೆ. ಸ್ತೋತ್ರ ದೇವಾ, ನುಡಿಯಲ್ಲೊಂದ ಬಾಯ ಕೊಟ್ಟೆ, ಸ್ತೋತ್ರ ದೇವಾ, ಅರಿವಿಗೊಂದ ಮೆದುಳ ಕೊಟ್ಟೆ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ಪ್ರೀತಿಸುವ ಮನಸ್ಸ ಕೊಟ್ಟೆ,
ದೇವಾ ಸ್ತೋತ್ರ ದೇವಾ ಸ್ತೋತ್ರ ದೇವಾ ಯೇಸು ದೇವಾ ಹಲ್ಲೆಲೂಯಾ 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 ಪ್ರೀತಿ ಸಹೋದರ ಸಹೋದರಿಯರೇ, ನಮ್ಮನ್ನೇ ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಿಕೊಡೋಣ. ನೋಡಲೆರಡು ಕಣ್ಣನ್ನು, ದುಡಿಯಲೆರಡು ಕೈಗಳನ್ನು, ನಡೆಯಲು ಕಾಲುಗಳನ್ನು, ಸರ್ವಸ್ವವನ್ನು ದಯಪಾಲಿಸುವಂತಹ ಯೇಸು ಕ್ರಿಸ್ತರನ್ನು ಆರಾಧಿಸಿ ಧೈರ್ಯವಾಗಿ ವಿಶ್ವಾಸದಿಂದ ಹಾಡೋಣ. ಸ್ತೋತ್ರ ದೇವಾ ಸ್ತೋತ್ರ ದೇವಾ ಸ್ತೋತ್ರ ದೇವಾ ಯೇಸು ದೇವಾ ಸ್ತೋತ್ರ ದೇವಾ ಸ್ತೋತ್ರ ದೇವಾ ಸ್ತೋತ್ರ ದೇವಾ ಯೇಸು ದೇವಾ. ಲೂಕನ ಶುಭ ಸಂದೇಶ 19ನೇ ಅಧ್ಯಾಯ ವಾಕ್ಯ 1ರಿಂದ ಆಲಿಸೋಣ. ಯೇಸು ಸ್ವಾಮಿ ಜೆರಿಕೋ ಪಟ್ಟಣವನ್ನು ಪ್ರವೇಶಿಸಿ ಅದರ ಬೀದಿಗಳಲ್ಲಿ ಹಾದು ಹೋಗುತ್ತಿದ್ದರು. ಅಲ್ಲಿ ಜಕ್ಕಾಯ ಎಂಬುವನಿದ್ದನು. ಅವನು ಸುಂಕ ವಸೂಲಿಯವರ ಮುಖಂಡ ಹಾಗೂ ಧನಾಢ್ಯ. ಯೇಸು ಯಾರೆಂದು ನೋಡಬೇಕೆಂಬ ಅಪೇಕ್ಷೆ ಅವನದು. ಆದರೆ ಅವನು ಗಿಡ್ಡ ವ್ಯಕ್ತಿ. ಜನಜಂಗುಳಿಯ ಮಧ್ಯೆ ಯೇಸುವನ್ನು ನೋಡಲು ಪ್ರಯತ್ನಿಸಿದರೂ ಅವನಿಂದ ಆಗಲಿಲ್ಲ. ಆದ ಕಾರಣ ಮುಂದಕ್ಕೆ ಓಡಿ ಹೋಗಿ ಯೇಸು ಬರುತ್ತಿದ್ದ ಆ ಮಾರ್ಗದಲ್ಲಿ ಒಂದು ಆಲದ ಮರವನ್ನು ಕಂಡು ಅದನ್ನು ಹತ್ತಿದನು. ಯೇಸು ಆ ಸ್ಥಳಕ್ಕೆ ಬಂದು ತಲೆ ಎತ್ತಿ ನೋಡಿ, ಜಕ್ಕಾಯ, ಒಡನೆ ಇಳಿದು ಬಾ, ಈ ದಿನ ನಿನ್ನ ಮನೆಯಲ್ಲಿ ನಾನು ತಂಗಬೇಕು ಎಂದರು. ಜಕ್ಕಾಯನು ತಕ್ಷಣವೇ ಇಳಿದು ಬಂದು ಯೇಸುವನ್ನು ಸಂತೋಷದಿಂದ ಸ್ವಾಗತಿಸಿದನು. ಇದನ್ನು ನೋಡಿದವರೆಲ್ಲರೂ, ಯೇಸು ಪಾಪಿಷ್ಟನ ಮನೆಗೆ ಅತಿಥಿಯಾಗಿ ಹೋಗುತ್ತಾನಲ್ಲ ಎಂದು ಗೊಣಗುಟ್ಟಿದರು. ಜಕ್ಕಾಯನು ನೆರೆದಿದ್ದ ಜನರ ಮುಂದೆ ಎದ್ದು ನಿಂತು ಯೇಸುವಿಗೆ, ಪ್ರಭುವೇ, ನನ್ನ ಆಸ್ತಿಪಾಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡಬಗ್ಗರಿಗೆ ಕೊಟ್ಟು ಬಿಡುತ್ತೇನೆ. ಯಾರಿಗಾದರೂ ಮೋಸ ಮಾಡಿ ಅವರಿಂದೇನಾದರೂ ನಾನು ಕಸಿದುಕೊಂಡಿದ್ದರೆ ಅದಕ್ಕೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದನು. ಆಗ ಯೇಸು, ಇಂದು ಈ ಮನೆ ಉದ್ಧಾರವಾಯಿತು. ಇವನು ಕೂಡ ಅಬ್ರಹಾಮನ ವಂಶಕ್ಕೆ ಸೇರಿದವನಲ್ಲವೇ? ನರಪುತ್ರನು ಬಂದಿರುವುದು ಪತೀತರನ್ನು ಅರಸಿ ಉದ್ಧರಿಸುವುದಕ್ಕೆ ಎಂದು ಹೇಳಿದರು. ಕುಳಿತುಕೊಳ್ಳೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ಮತ್ತೆ ಪ್ರಭು ಯೇಸು ಕ್ರಿಸ್ತರನ್ನು ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ನಮ್ಮ ಎದುರಿಗಿರುವಂತಹ ಪ್ರಭು ಯೇಸು ಕ್ರಿಸ್ತರು ಸಾಮಾನ್ಯ ವ್ಯಕ್ತಿಯಲ್ಲ, ನಮ್ಮಂತೆ ನರಮಾನವರೂ ಅಲ್ಲ. ಈಗ ನಮ್ಮೆಲ್ಲರನ್ನು ಸೃಷ್ಟಿಸಿದಂತಹ ದೇವಪುತ್ರ ಪ್ರಭು ಯೇಸು ಕ್ರಿಸ್ತರು ನಮ್ಮ ಎದುರಿಗಿದ್ದಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನಾಗಿ ನೋಡದೆ, ಸಾಮಾನ್ಯ ವಸ್ತುವನ್ನಾಗಿ ನೋಡದೆ, ವಿಶ್ವಾಸದಿಂದ ಪ್ರಭು ಯೇಸು ಕ್ರಿಸ್ತರನ್ನೇ ಈ ಪರಮಪ್ರಸಾದದಲ್ಲಿ ನೋಡೋಣ. ಪ್ರಭುವೇ, ಜಕ್ಕಾಯನಂಥ ಹಂಬಲವನ್ನು ನಮಗೆ ದಯಪಾಲಿಸಿರಿ. ಯೇಸು ಯಾರೆಂದು ನೋಡಬೇಕೆಂಬ ಅಪೇಕ್ಷೆ ಅವನದಾಗಿತ್ತು ಸ್ವಾಮಿ. ನಾವು ಅಂತಹ ಒಂದು ಹಂಬಲದಿಂದ ಬಂದಿದ್ದೇವೆ ಸ್ವಾಮಿ. ನಮ್ಮ ಹಂಬಲವನ್ನು, ನಮ್ಮ ಈ ಆಸೆಯನ್ನು ಆಶೀರ್ವದಿಸಿರಿ. ನಮಗೂ ನಿಮ್ಮನ್ನು ನೋಡುವಂತಹ ಸೌಭಾಗ್ಯವನ್ನು ದಯಪಾಲಿಸಿರಿ ಸ್ವಾಮಿ. ನಮ್ಮಲ್ಲೇ ನಮ್ಮ ವೈಯಕ್ತಿಕ ಪ್ರಾರ್ಥನೆಗಳನ್ನು ಪ್ರಭು ಯೇಸು ಕ್ರಿಸ್ತರಿಗೆ ಸಮರ್ಪಿಸೋಣ ಸ್ವಾಮಿ. ಜಕ್ಕಾಯನಂತೆ ಅನೇಕ ಬಾರಿ ನಿಮ್ಮನ್ನು ನೋಡುವಂಥ ಹಂಬಲವಿದ್ದರೂ ನಮ್ಮಲ್ಲಿರುವಂತಹ ಕುಬ್ಜತೆಯಿಂದ ನಾವು ನಿಮ್ಮನ್ನು ನೋಡಲು ಅಸಾಧ್ಯವಾಗಿದೆ. ನಾವು ಗಿಡ್ಡ ವ್ಯಕ್ತಿಗಳಾಗಿದ್ದೇವೆ ಸ್ವಾಮಿ. ನಮ್ಮ ಪಾಪದಿಂದ, ನಮ್ಮ ಸೋಮಾರಿತನದಿಂದ, ನಮ್ಮ ಆಲಸ್ಯದಿಂದ, ನಮ್ಮದೇ ಆದಂತಹ ಕೆಲಸಗಳಿಂದ, ಯೋಚನೆಗಳಿಂದ ನಾನಾ ರೀತಿಯಲ್ಲಿ ಸ್ವಾಮಿ ನಾವು ಗಿಡ್ಡ ವ್ಯಕ್ತಿಗಳಾಗಿದ್ದೇವೆ. ನಿಮ್ಮನ್ನು ನೋಡಲು ಅಸಾಧ್ಯವಾಗಿದೆ. ಹಂಬಲವೇನೋ ಇದೆ ಸ್ವಾಮಿ, ಆದರೆ ನಾವು ಅನೇಕ ಬಾರಿ ಹಾದಿ ತಪ್ಪುತ್ತೇವೆ. ವಸ್ತುಗಳಲ್ಲಿ, ವ್ಯಕ್ತಿಗಳಲ್ಲಿ ನಮ್ಮ
ಹಂಬಲವನ್ನು, ಆಸೆಯನ್ನು, ಆಕಾಂಕ್ಷೆಯನ್ನು ಇರಿಸುತ್ತಾ ನಿಮ್ಮನ್ನು ಮರೆತಿದ್ದೇವೆ ಸ್ವಾಮಿ. ನಮ್ಮನ್ನು ಕ್ಷಮಿಸಿರಿ. ಜಕ್ಕಾಯನಂತಹ ಹಂಬಲವನ್ನು ನಾವು ಹೊಂದಿದ್ದರೂ ಜಕ್ಕಾಯನಂತಹ ಆ ಪ್ರಯತ್ನವನ್ನು ನಾವು ಮಾಡದೆ ಸೋತಿದ್ದೇವೆ ಸ್ವಾಮಿ. ಇವತ್ತು ನಮ್ಮೆಲ್ಲರನ್ನ ಹರಸಿರಿ. ನಮ್ಮಲ್ಲಿ ಜಕ್ಕಾಯನಂತಹ ಹಂಬಲದ ಜೊತೆಗೆ ಪ್ರಯತ್ನವನ್ನು ನಮ್ಮದಾಗಿಸಿಕೊಳ್ಳುವಂತಹ ಆ ವರದಾನವನ್ನು ನಮಗೆಲ್ಲರಿಗೂ ದಯಪಾಲಿಸಿರಿ ಸ್ವಾಮಿ. ತಪಸ್ಸು ಕಾಲವನ್ನು ಅಂತಹ ಒಂದು ಆಲದ ಮರವನ್ನಾಗಿ ನಮಗೆ ದಯಪಾಲಿಸಿದ್ದೀರಿ. ಈ ಮರವನ್ನು ಏರುತ್ತಾ ನಿಮ್ಮನ್ನು ಕಾಣುವಂತಹ ಆ ಸೌಭಾಗ್ಯ ನಮ್ಮದಾಗಲಿ ಸ್ವಾಮಿ. ಸ್ವಾಮಿ, ನಾವು ನಿಮ್ಮಲ್ಲಿಗೆ, ನಿಮ್ಮ ಕಡೆಗೆ ಒಂದು ಹೆಜ್ಜೆಯನ್ನು ಇಟ್ಟಾಗ ನೀವು ನಮ್ಮ ಕಡೆಗೆ 1000 ಹೆಜ್ಜೆಗಳನ್ನು ಇಡುತ್ತೀರಿ ಎಂಬ ವಿಶ್ವಾಸ ನಮ್ಮಲ್ಲಿ ಬಲಪಡಿಸಿರಿ. ಆ ವಿಶ್ವಾಸವಿದ್ದರೆ ಮಾತ್ರ ಸ್ವಾಮಿ ನಾವು ನಿಮ್ಮನ್ನು ಇಂದು ಕಾಣಲು ಶಕ್ತವಾಗುತ್ತೇವೆ. ನಿಮ್ಮಲ್ಲಿಗೆ ಬರುವಂತಹ ಪ್ರಯತ್ನದಲ್ಲಿ, ಆ ಒಂದು ಹೆಜ್ಜೆಯನ್ನು ಇಡುವಂತಹ ಪ್ರಯತ್ನದಲ್ಲಿ ನಮ್ಮೊಂದಿಗಿರಿ, ನಮ್ಮನ್ನು ಆಶೀರ್ವದಿಸಿರಿ ಸ್ವಾಮಿ. ನಾವು ಜಕ್ಕಾಯನಂತೆ ಹಂಬಲಿಸುತ್ತಿದ್ದೇವೆ ಸ್ವಾಮಿ. ನಾವು ಜಕ್ಕಾಯನಂತೆ ನಿಮ್ಮನ್ನು ನೋಡಲು ಆಶಿಸುತ್ತೇವೆ ಸ್ವಾಮಿ. ಈ ಪರಮಪ್ರಸಾದದಲ್ಲಿ ನೀವಿದ್ದರೂ, ನಮ್ಮ ಹೃದಯದಲ್ಲಿ ನೀವು ಆಗಾಗ ಆಗಮಿಸುತ್ತಿದ್ದರೂ ನಿಮ್ಮನ್ನು ವಿಶ್ವಾಸಿಸುವಂತಹ ಆ ಊನತೆ ನಮ್ಮಲ್ಲಿದೆ. ಆ ಅವಿಶ್ವಾಸ ನಮ್ಮನ್ನು ಕಾಡುತ್ತಿದೆ. ನಮ್ಮೆಲ್ಲರನ್ನ ಹರಿಸಿರಿ ಸ್ವಾಮಿ. ನಮ್ಮ ವಿಶ್ವಾಸವೇ ನಮ್ಮನ್ನು ಗುಣಪಡಿಸುತ್ತದೆಂದು ಹೇಳಿದಂತಹ ಕರ್ತರೆ, ನಮ್ಮೆಲ್ಲರನ್ನು ಇವತ್ತು ಆಶೀರ್ವದಿಸಿರಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ಪ್ರೀತಿಸುವಂತಹ ಸ್ನೇಹಿತ, ನಮ್ಮೆಲ್ಲರನ್ನ ಅರಿತಿರುವಂತಹ, ನಮ್ಮೆಲ್ಲರನ್ನ ಕಾಪಾಡುವಂತಹ, ನಮ್ಮ ಕತ್ತಲೆಯಿಂದ ನಮ್ಮನ್ನು ರಕ್ಷಿಸುವಂತಹ, ನಮ್ಮ ಅಂಧಕಾರದಲ್ಲಿ ನಮಗೆ ಬೆಳಕನ್ನು ಚೆಲ್ಲುವಂತಹ ಆ ಸ್ನೇಹಿತ, ಅವರಷ್ಟು ಪ್ರೀತಿಸುವವರು ನಮ್ಮಲ್ಲಿ ಯಾರೂ ಇಲ್ಲ. ಅವರಷ್ಟು ನಮ್ಮನ್ನು ಯಾರೂ ಪ್ರೀತಿಸುವುದಿಲ್ಲ. ಅವರಂತೆ ನಮಗಾಗಿ ಯಾರೂ ಜೀವ ಕೊಟ್ಟಿಲ್ಲ. ಆದ್ದರಿಂದ ಆ ಪ್ರಭು ಯೇಸು ಕ್ರಿಸ್ತರ ಪ್ರೀತಿಯನ್ನು ಸವಿಯುತ್ತಾ, ಅವರ ಸ್ನೇಹವನ್ನು ಸ್ವೀಕರಿಸುತ್ತಾ ಈ ಗೀತೆಯನ್ನು ಹಾಡೋಣ. ನಿನ್ನ ಹಾಗೆ ಪ್ರೀತಿಸುವರಿಲ್ಲ. ನನ್ನ ನಂತರ ನೀವು ಈ ಗೀತೆಯನ್ನು ಹಾಡುವಂಥದ್ದು. ನಿನ್ನ ಹಾಗೆ ಪ್ರೀತಿಸೋರಿಲ್ಲ. ಹಾಡಿ. ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಒಟ್ಟಾಗಿ. ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಯೇಸುವೇ ನೀನೇ ಜೀವವು, ಯೇಸುವೇ ನೀನೇ ಜೀವವು, ಯೇಸುವೇ ನೀನೇ ಪ್ರಾಣವು, ಯೇಸುವೇ ನೀನೇ ಪ್ರಾಣವು, ಯೇಸುವೇ ನೀನೇ ನನ್ನ ರಕ್ಷೆಯು, ಯೇಸುವೇ ನೀನೇ ನನ್ನ ರಕ್ಷೆಯು. ಸ್ನೇಹವೇ ಜೀವದಾತನೇ, ಸ್ನೇಹವೇ ಜೀವದಾತನೇ, ಸ್ನೇಹಿತ ನನ್ನ ಸ್ನೇಹಿತ, ಸ್ನೇಹಿತ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. ಒಟ್ಟಾಗಿ ಹಾಡೋಣ. ಪ್ರಭು ಯೇಸು ಕ್ರಿಸ್ತರ ಸ್ನೇಹವನ್ನು ಅರಿಯುತ್ತಾ, ನಮಗಾಗಿ ಜೀವ ಕೊಟ್ಟ ಕ್ರಿಸ್ತನನ್ನು ಸ್ತುತಿಸುತ್ತಾ, ಅವರೇ ನಮ್ಮ ಜೀವ, ಅವರೇ ಪ್ರಾಣ ಎಂದು ವಿಶ್ವಾಸಿಸುತ್ತಾ ಈ ಗೀತೆಯನ್ನು ಮತ್ತೊಮ್ಮೆ ಎಲ್ಲರೂ ಭಕ್ತಿಯಿಂದ, ವಿಶ್ವಾಸದಿಂದ ಹಾಡೋಣ. ಪ್ರತಿಯೊಬ್ಬ ಭಕ್ತನ ಪ್ರಾರ್ಥನೆ ಇದಾಗಬೇಕು. ಪ್ರತಿಯೊಬ್ಬ ಭಕ್ತನ ವಿಶ್ವಾಸ ಇದಾಗಿರಲಿ. ನಮ್ಮನ್ನು ಪ್ರೀತಿಸುವಷ್ಟು ಪ್ರಭು ಯೇಸು ಕ್ರಿಸ್ತರು ಪ್ರೀತಿಸುವಷ್ಟು ನಮ್ಮನ್ನು ಪ್ರಭು ಯೇಸು ಕ್ರಿಸ್ತರು ಹಂಬಲಿಸುವಷ್ಟು ಯಾರೂ ನಮಗಾಗಿ ಹಂಬಲಿಸುವುದಿಲ್ಲ, ಯಾರೂ ನಮ್ಮನ್ನು ಪ್ರೀತಿಸುವುದಿಲ್ಲ. ಅವರ ಪ್ರೀತಿಯನ್ನು ಅರಿತು ಅವರನ್ನು ಆರಾಧಿಸೋಣ. ಎಲ್ಲರೂ. ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಮತ್ತೊಮ್ಮೆ ಎಲ್ಲರೂ.
ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಯೇಸುವೆ ನೀನೆ ಜೀವವು, ಯೇಸುವೇ ನೀನೆ ಜೀವವು, ಯೇಸುವೆ ನೀನೆ ಪ್ರಾಣವು, ಯೇಸುವೇ ನೀನೆ ಪ್ರಾಣವು. ಮತ್ತೊಮ್ಮೆ ಯೇಸುವೆ, ಯೇಸುವೆ ನೀನೆ ಜೀವವು, ಯೇಸುವೆ ನೀನೆ ಪ್ರಾಣವು, ಯೇಸುವೇ ನೀನೆ ಪ್ರಾಣವು, ಯೇಸುವೆ ನೀನೆ ನನ್ನ ರಕ್ಷೆಯು, ಯೇಸುವೆ ನೀನೆ ನನ್ನ ರಕ್ಷೆಯು. ಸ್ನೇಹಿತ, ಸ್ನೇಹವೇ ಜೀವದಾತನೇ, ಸ್ನೇಹಿತ ನನ್ನ ಸ್ನೇಹಿತ, ಸ್ನೇಹಿತ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. ಮತ್ತೊಮ್ಮೆ ಎಲ್ಲರೊಟ್ಟಾಗಿ ಆಡೋಣ. ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ಹೌದು ಯೇಸುವೆ ನಿಮ್ಮನ್ನ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಯೇಸುವೆ ನನ್ನ ಪ್ರಾಣವು, ಯೇಸುವೇ ನೀನೆ ಜೀವವು, ಯೇಸುವೆ ನೀನೆ ಪ್ರಾಣವು, ಯೇಸುವೇ ನೀನೆ ಪ್ರಾಣವು, ಯೇಸುವೆ ನೀನೆ ನನ್ನ ರಕ್ಷೆಯು, ಯೇಸುವೇ ನೀನೆ ಜೀವವು, ಯೇಸುವೇ ನೀನೆ ಪ್ರಾಣವು, ಯೇಸುವೆ ನೀನೆ ನನ್ನ ರಕ್ಷೆಯು, ಯೇಸುವೇ ನೀನೆ ನನ್ನ ರಕ್ಷೆಯು. ಸ್ನೇಹಿತ ಜೀವದಾತನೇ, ಸ್ನೇಹಿತ ನನ್ನ ಸ್ನೇಹಿತ, ಸ್ನೇಹಿತ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. ಹೌದು ಸ್ವಾಮಿ, ನಿಮ್ಮಷ್ಟು ನಮ್ಮನ್ನು ಯಾರು ಪ್ರೀತಿಸೋರಿಲ್ಲ, ನಮಗಾಗಿ ಜೀವ ಕೊಟ್ಟವರು ಬೇರೆ ಯಾರು ಇಲ್ಲ ಸ್ವಾಮಿ. ನಿಮಗಿದು ಆರಾಧನೆ, ನಿಮಗೆ ಸ್ತುತಿ ವಂದನೆ. ನಿಮ್ಮನ್ನು ಆರಾಧಿಸುತ್ತೇವೆ, ನಿಮ್ಮನ್ನು ಸ್ತುತಿಸುತ್ತೇವೆ, ನಿಮ್ಮನ್ನು ಹೊಗಳಿ ಕೊಂಡಾಡುತ್ತೇವೆ ಸ್ವಾಮಿ. ನಮ್ಮ ಜೀವನವನ್ನು ಸಂಪೂರ್ಣವಾಗಿ ನಿಮಗೆ ಸಮರ್ಪಿಸುತ್ತೇವೆ. ಎಲ್ಲೋ ಇದ್ದ ನಮ್ಮನ್ನು, ಹೇಗೋ ಇದ್ದ ನಮ್ಮನ್ನು ನಿಮ್ಮ ವಾಕ್ಯದ ಬಲದಿಂದ ನಿಮ್ಮ ಸೌಖ್ಯವನ್ನು ನಮಗೆ ದಯಪಾಲಿಸಿದ್ದೀರಿ, ಜೀವವನ್ನು ನಮಗೆ ದಯಪಾಲಿಸಿದ್ದೀರಿ ಸ್ವಾಮಿ. ಹೊಸ ಜೀವವನ್ನು ನೀಡಿದ್ದೀರಿ. ಎಲ್ಲೋ ಇದ್ದರೂ ಹೇಗೋ ಇದ್ದರೂ ನಮ್ಮನ್ನು ಪ್ರೀತಿಯಿಂದ, ನಮ್ಮ ಮೇಲಿನ ಅಕ್ಕರೆಯಿಂದ, ವಾತ್ಸಲ್ಯದಿಂದ ಸ್ವಾಮಿ ನಮ್ಮೆಲ್ಲರನ್ನ ಆಶೀರ್ವದಿಸುತ್ತೀರಿ. ಎಲ್ಲೋ ಇದ್ದ ನನ್ನನ್ನು, ಹೇಗೋ ಇದ್ದ ನನ್ನನ್ನು, ಎಲ್ಲೋ ಇದ್ದ ನನ್ನನ್ನು, ಹೇಗೋ ಇದ್ದ ನನ್ನನ್ನು, ನಿನ್ನಯ ವಾಕ್ಯದ ಬಲದಿಂದ, ನಿನ್ನಯ ವಾಕ್ಯದ ಬಲದಿಂದ. ಎರಡು ಸಾಲ ಒಟ್ಟಾಗಿ ಹಾಡೋಣ. ಎಲ್ಲೋ ಇದ್ದ ನನ್ನನ್ನು, ಹೇಗೋ ಇದ್ದ ನನ್ನನ್ನು, ನಿನ್ನಯ ವಾಕ್ಯದ ಬಲದಿಂದ ಸೌಖ್ಯವ ನೀಡಿದೆ, ಜೀವವ ನೀಡಿದೆ, ಹೊಸ ಜೀವವ ನೀಡಿದೆ, ಸೌಖ್ಯವ ನೀಡಿದೆ, ಜೀವವ ನೀಡಿದೆ, ಹೊಸ ಜೀವವ ನೀಡಿದೆ. ಮತ್ತೊಬ್ಬ ಎಲ್ಲರೂ, ಸೌಖ್ಯವ ನೀಡಿದೆ, ಜೀವವ ನೀಡಿದೆ, ಜೀವವ ಹೊಸ ಜೀವವ, ಹೊಸ ಜೀವವ ನೀಡಿದೆ. ಕರಗಳನ್ನೆತ್ತಿ ಹಾಡೋಣ. ಸೌಖ್ಯವ ನೀಡಿದೆ, ಜೀವವ ನೀಡಿದೆ, ಹೊಸ ಜೀವವ ನೀಡಿದೆ. ಒಂದು ಕ್ಷಣಕ್ಕೆ ಪ್ರಭು ಯೇಸು ಕ್ರಿಸ್ತರ ಮುಂದೆ ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸೋಣ. ನಾವು ಪಾಪಿಗಳಾಗಿದ್ದರೂ, ನಮ್ಮಲ್ಲಿ ದೋಷಗಳಿದ್ದರೂ, ನಾವು ಅನರ್ಹರಾಗಿದ್ದರೂ, ಅಯೋಗ್ಯರಾಗಿದ್ದರೂ, ನಮ್ಮೆಲ್ಲರನ್ನ ಪ್ರಭು ಯೇಸು ಕ್ರಿಸ್ತರು ಪ್ರೀತಿಸುತ್ತಾರೆ. ನಮ್ಮೆಲ್ಲರನ್ನ ಒಂದೇ ರೀತಿಯಲ್ಲಿ ಪ್ರೀತಿಸುತ್ತಾರೆ. ನಮ್ಮೆಲ್ಲರನ್ನ ಒಂದೇ ರೀತಿಯಲ್ಲಿ ಅದೇ ಅಕ್ಕರೆಯಿಂದ, ಅದೇ ವಾತ್ಸಲ್ಯದಿಂದ ನೋಡುತ್ತಾರೆ. ನಮ್ಮ ಸಂಪೂರ್ಣ ಜೀವನವನ್ನು ಪ್ರಭು ಯೇಸುವಿಗೆ ಸಮರ್ಪಿಸೋಣ. ನಾವು ಎಲ್ಲೇ ಇದ್ದರೂ, ಹೇಗೆ ಇದ್ದರೂ ಸದಾ ನಮ್ಮನ್ನು ಕಾಯುವಂತಹ ದೇವರು,
ನಾವು ಪಾಪ ಮಾಡಿ ಎಷ್ಟೇ ದೂರ ಹೋದರೂ ಮತ್ತೆ ಮತ್ತೆ ನಮ್ಮನ್ನು ಅವರಲ್ಲಿಗೆ ಕರೆಯುವಂತಹ ಪ್ರೀತಿಮಯ ನಮ್ಮ ದೇವರು. ಅವರನ್ನು ಆರಾಧಿಸೋಣ, ಅವರಲ್ಲಿಗೆ ಬರುವಂತಹ ಪ್ರಯತ್ನವನ್ನು ಮಾಡೋಣ. ನಮ್ಮ ಪಾಪವನ್ನು ತೊರೆದು ನಮ್ಮಲ್ಲಿರುವಂತಹ ಎಲ್ಲ ಕಲ್ಮಶಗಳನ್ನು ದೂರ ಮಾಡುವಂತಹ ಸೌಭಾಗ್ಯಕ್ಕಾಗಿ ಪ್ರಭು ಯೇಸು ಕ್ರಿಸ್ತರಲ್ಲಿ ಪ್ರಾರ್ಥಿಸೋಣ. ತಪಸ್ಸು ಕಾಲ ಪ್ರಭು ಯೇಸು ಕ್ರಿಸ್ತರು ನಮಗೆ ನೀಡಿರುವಂತಹ ಸುಂದರವಾದ ಕಾಲ, ಸುಪ್ರಸನ್ನತೆಯ ಕಾಲ. ಮತ್ತೆ ದೇವರಲ್ಲಿಗೆ ಬರಲು, ಮತ್ತೆ ಆ ದೇವರ ಪ್ರೀತಿಯಲ್ಲಿ ಒಂದಾಗಲು ಕರೆ ನೀಡುತ್ತಾರೆ. ನಮ್ಮೆಲ್ಲರನ್ನ ಅವರಲ್ಲಿಗೆ ಆಹ್ವಾನಿಸುತ್ತಾರೆ. ಮತ್ತೊಮ್ಮೆ ಆಡೋಣ. ಎಲ್ಲೋ ಇದ್ದ ನಮ್ಮನ್ನು, ಹೇಗೋ ಇದ್ದ ನಮ್ಮನ್ನು ಪ್ರಭು ಯೇಸು ಕ್ರಿಸ್ತರು ಅವರ ವಾಕ್ಯದ ಬಲದಿಂದ ಬಲಪಡಿಸುತ್ತಾರೆ, ಶಕ್ತಿಯನ್ನು ನೀಡುತ್ತಾರೆ, ಸ್ಫೂರ್ತಿಯನ್ನು ನೀಡುತ್ತಾರೆ. ನಮ್ಮನ್ನು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸುತ್ತಾ ಮತ್ತೊಮ್ಮೆ ಹಾಡೋಣ. ಎಲ್ಲೋ ಇದ್ದ ನನ್ನನ್ನು, ಹೇಗೋ ಇದ್ದ ನನ್ನನ್ನು. ಎಲ್ಲೋ ಇದ್ದ ನನ್ನನ್ನು, ಹೇಗೋ ಇದ್ದ ನನ್ನನ್ನು, ನಿನ್ನಯ ವಾಕ್ಯದ ಬಲದಿಂದ. ಎಲ್ಲೋ ಇದ್ದ ನನ್ನನ್ನು, ಹೇಗೋ ಇದ್ದ ನನ್ನನ್ನು, ನಿನ್ನಯ ವಾಕ್ಯದ ಬಲದಿಂದ ಸೌಖ್ಯವ ನೀಡಿದೆ, ಜೀವವ ನೀಡಿದೆ. ಸೌಖ್ಯವ ನೀಡಿದೆ, ಜೀವವ ನೀಡಿದೆ, ಹೊಸ ಜೀವವ ನೀಡಿದೆ. ಸೌಖ್ಯವ ನೀಡಿದೆ, ಜೀವವ ನೀಡಿದೆ, ಹೊಸ ಜೀವವ ನೀಡಿದೆ. ಮತ್ತೊಮ್ಮೆ ನಮಗೆ ಸಮರ್ಪಿಸಿ ಹೇಳೋಣ. ಸೌಖ್ಯವ ನೀಡಿದೆ, ಜೀವವ ನೀಡಿದೆ, ಹೊಸ ಜೀವವ ನೀಡಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನ ಕತ್ತಲೆಯ ಜೀವನ, ಪಾಪದ ಜೀವನ, ಕತ್ತಲೆಯ ಜೀವನ. ಕತ್ತಲೆಯಲ್ಲಿ ನಾವು ನಡೆಯುವಾಗ, ಯಾರು ಕಾಣದೆ ನಾವು ಧೈರ್ಯವನ್ನು ಕಳೆದುಕೊಂಡು ಅಳುತ್ತಿರುವಾಗ ಪ್ರಭು ಯೇಸು ಕ್ರಿಸ್ತರು ಅವರ ಪ್ರೀತಿಯ ಕರದಿಂದ ನಮ್ಮನ್ನು ಆಹ್ವಾನಿಸುತ್ತಾರೆ. ಅವರ ಸ್ಪರ್ಶದಿಂದ ನಮ್ಮನ್ನು ಸಂಪೂರ್ಣಗೊಳಿಸುತ್ತಾರೆ. ಅವರ ಸ್ಪರ್ಶದಿಂದ ನಮಗೆ ಬಿಡುಗಡೆಯನ್ನು ನೀಡುತ್ತಾರೆ. ಈ ಕ್ಷಣ ನಮ್ಮ ಕುಟುಂಬವನ್ನು ಪ್ರಭು ಯೇಸು ಕ್ರಿಸ್ತರಿಗೆ ಸಮರ್ಪಿಸಿಕೊಡೋಣ. ನಮ್ಮಲ್ಲಿರುವಂತಹ ಕತ್ತಲೆಯ ಎಲ್ಲ ಚಟುವಟಿಕೆಗಳನ್ನು ದೇವರಿಗೆ ಸಮರ್ಪಿಸಿಕೊಡೋಣ. ನಮ್ಮಲ್ಲಿರುವಂತಹ ಎಲ್ಲ ಕೆಟ್ಟ ಚಟಗಳನ್ನು ಈಗ ಪ್ರಭು ಯೇಸು ಕ್ರಿಸ್ತನ ಮಂದಿರಿಸೋಣ. ನಾವು ನಮ್ಮಷ್ಟಕ್ಕೆ ಏನನ್ನೂ ಮಾಡಲು ಅಶಕ್ತರು. ನಮ್ಮಿಂದ ಈ ಯಾವ ಚಟಗಳಿಂದಲೂ ನಮ್ಮ ಶಕ್ತಿಯಿಂದ ಹೊರಬರಲು ಅಸಾಧ್ಯ. ಪ್ರೀತಿಯ ಸಹೋದರ ಸಹೋದರಿ, ಈಗ ಈ ಕ್ಷಣ ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಡುತ್ತಾ ನಮ್ಮ ದುಃಖಗಳನ್ನು, ನಮ್ಮ ನೋವುಗಳನ್ನು ಪ್ರಭು ಯೇಸು ಕ್ರಿಸ್ತರಿಗೆ ಸಮರ್ಪಿಸಿಕೊಡೋಣ. ನಮ್ಮ ರೋಗ ರುಜಿನಗಳನ್ನು ಅವರಿಗೆ ಸಮರ್ಪಿಸಿಕೊಡೋಣ. ನಮ್ಮ ಈ ಅಂಧಕಾರದಲ್ಲಿ, ನಮ್ಮ ಈ ನೋವಿನಲ್ಲಿ, ನಮ್ಮ ಈ ನರಳಾಟದಲ್ಲಿ ಪ್ರಭು ಯೇಸು ಕ್ರಿಸ್ತರವರ ನೆರವನ್ನು ನಮಗೆ ನೀಡುತ್ತಾರೆ. ಅವರೇ ನಮ್ಮ ಭರವಸೆ, ಅವರೇ ನಮ್ಮ ಆಶ್ರಯ, ಅವರೇ ನಮ್ಮ ಸರ್ವಸ್ವ. ಆದ್ದರಿಂದ ಸಂಪೂರ್ಣವಾಗಿ ಅವರಿಗೆ ನಮ್ಮನ್ನೇ ನಾವು ಸಮರ್ಪಿಸಿಕೊಡೋಣ. ನಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರನ್ನು ಪ್ರಭು ಯೇಸುವಿಗೆ ಸಮರ್ಪಿಸಿಕೊಡೋಣ. ನಮ್ಮಲ್ಲಿರುವಂಥ ಅಂಧಕಾರದ ಎಲ್ಲ ಚಟುವಟಿಕೆಗಳನ್ನು, ಕಾರ್ಯಗಳನ್ನು ಈಗ ಪ್ರಭು ಯೇಸು ಕ್ರಿಸ್ತರಿಗೆ ಸಮರ್ಪಿಸಿಕೊಡೋಣ. ನಮ್ಮ ಅವಿಶ್ವಾಸವನ್ನು, ನಮ್ಮ ನೋವುಗಳನ್ನು, ದುಃಖವನ್ನು, ಅಳಲನ್ನು ದೇವರಿಗೆ ಸಮರ್ಪಿಸಿ ಆಡೋಣ. ಏಕೆಂದರೆ ಅವರ ಪ್ರೀತಿಯ ಬಲದಿಂದ ಅವರೆಲ್ಲವರನ್ನ ಸಂಪೂರ್ಣಗೊಳಿಸುತ್ತಾರೆ. ಅವರ ಪ್ರೀತಿಯ ಬಲದಿಂದ ನಮ್ಮೆಲ್ಲರನ್ನ ಪ್ರಭು ಯೇಸು ಕ್ರಿಸ್ತರು ರೋಗ ಮುಕ್ತಗೊಳಿಸುತ್ತಾರೆ, ದುಃಖ ಮುಕ್ತಗೊಳಿಸುತ್ತಾರೆ. ದೇವರೇ ನಮ್ಮ ಆಶ್ರಯ, ದೇವರೇ ನಮಗೆ ಸಂತೃಪ್ತಿ, ಸಂಪೂರ್ಣತೆ. ಅವರನ್ನು ಆರಾಧಿಸಿ ಹಾಡೋಣ. ಕತ್ತಲೆಯಲ್ಲಿ ನಡೆದಾಗ, ಯಾರು ಕಾಣದೆ ಅಳುವಾಗ, ಕತ್ತಲೆಯಲ್ಲಿ ನಡೆದಾಗ, ಯಾರು ಕಾಣದೆ ಅಳುವಾಗ, ನಿನ್ನಯ ಪ್ರೀತಿಯ ಕರದಿಂದ, ನಿನ್ನಯ ಪ್ರೀತಿಯ ಕರದಿಂದ. ಒಟ್ಟಾಗಿ ಹೇಳೋಣ. ಕತ್ತಲೆಯಲ್ಲಿ ನಡೆದಾಗ, ಯಾರು ಕಾಣದೆ ಅಳುವಾಗ, ನಿನ್ನಯ ಪ್ರೀತಿಯ ಕರದಿಂದ. ಸ್ಪರ್ಶವ ನೀಡಿದೆ, ಬಿಡುಗಡೆ ನೀಡಿದೆ. ಸ್ಪರ್ಶವ ನೀಡಿದೆ, ಬಿಡುಗಡೆ ನೀಡಿದೆ, ಹೊಸ ದಾರಿಯ ತೋರಿದೆ. ಸ್ಪರ್ಶವ ನೀಡಿದೆ, ಬಿಡುಗಡೆ ನೀಡಿದೆ, ಹೊಸ ದಾರಿಯ ತೋರಿದೆ. ಕರಗಳೆತ್ತಿ ಹಾಡೋಣ. ಸ್ಪರ್ಶವ ನೀಡಿ. ಈ ಕ್ಷಣ ಪ್ರಭು ಯೇಸು ಕ್ರಿಸ್ತರು ಪ್ರತಿಯೊಬ್ಬರನ್ನು ಸ್ಪರ್ಶಿಸುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮೆಲ್ಲರಿಗೂ ಬಿಡುಗಡೆಯನ್ನು ನೀಡುತ್ತಾರೆ. ಜಕ್ಕಾನಿಗೆ ಹೊಸ ದಾರಿಯನ್ನು ತೋರಿದಂತೆ, ಜಕ್ಕಾನನ್ನು ಸ್ಪರ್ಶಿಸಿದಂತೆ, ಜಕ್ಕಾನಿಗೆ ಬಿಡುಗಡೆ ನೀಡಿದಂತೆ ಪ್ರಭು ಯೇಸು ಕ್ರಿಸ್ತರು ಇವತ್ತು ನಮ್ಮೆಲ್ಲರಿಗೂ ಅದೇ ಬಿಡುಗಡೆಯನ್ನು, ಅದೇ ಸ್ಪರ್ಶವನ್ನು ನೀಡಲಿದ್ದಾರೆ. ವಿಶ್ವಾಸದಿಂದ ಆಡೋಣ. ಕತ್ತಲೆಯಲ್ಲಿದ್ದ ನಮ್ಮನ್ನ ಮತ್ತೊಮ್ಮೆ ಆಡೋಣ. ಕತ್ತಲೆಯಲ್ಲಿ ನಡೆವಾಗ, ಯಾರು ಕಾಣದೆ ಅಳುವಾಗ, ನಿನ್ನಯ ಪ್ರೀತಿಯ ಕರದಿಂದ. ಕತ್ತಲೆಯಲ್ಲಿ ನಡೆವಾಗ, ಯಾರು ಕಾಣದೆ ಅಳುವಾಗ,
ಪ್ರೀತಿಯ ಕರದಿಂದ ಸ್ಪರ್ಶವ ನೀಡಿದೆ, ಬಿಡುಗಡೆ ನೀಡಿದೆ, ಹೊಸ ದಾರಿಯ ತೋರಿದೆ. ಸ್ಪರ್ಶವ ನೀಡಿದೆ, ಬಿಡುಗಡೆ ನೀಡಿದೆ, ಹೊಸ ದಾರಿಯ ತೋರಿದೆ. ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಮತ್ತೊಮ್ಮೆ ಎಲ್ಲರೂ ನಿನ್ನ ಹಾಗೆ ಪ್ರೀತಿಸೋರಿಲ್ಲ ಯೇಸುವೇ. ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಯೇಸುವೇ ನನ್ನ ಜೀವವು, ಯೇಸುವೇ ನೀನೇ ಜೀವವು, ಯೇಸುವೇ ನೀನೇ ಪ್ರಾಣವು, ಯೇಸುವೇ ನೀನೇ ಪ್ರಾಣವು. ಮತ್ತೊಮ್ಮೆ ಯೇಸುವೇ, ಯೇಸುವೇ ನೀನೇ ಜೀವವು, ಯೇಸುವೇ, ಯೇಸುವೇ ನೀನೇ ಪ್ರಾಣವು. ಯೇಸುವೇ, ಯೇಸುವೇ ನೀನೇ ನನ್ನ ರಕ್ಷೆಯು. ಸ್ನೇಹವೇ ಸ್ನೇಹವೇ ಜೀವದಾತನೇ, ಸ್ನೇಹಿತ ಸ್ನೇಹಿತ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗಾಗಿ ಜೀವ ಕೊಟ್ಟಂತಹ ಪ್ರಭು ಯೇಸು ಕ್ರಿಸ್ತರು ನಮ್ಮ ಸ್ನೇಹಿತ, ನಮ್ಮ ನಿಜವಾದ ಸ್ನೇಹಿತ, ನಮ್ಮ ಕಷ್ಟಗಳಲ್ಲಿ ನೋವುಗಳಲ್ಲಿ ಸ್ಪಂದಿಸುವಂತಹ ಸ್ನೇಹಿತ, ನಾವು ಪ್ರೀತಿಸಲು ಮರೆತರು ನಮ್ಮನ್ನು ಪ್ರೀತಿಸಲು ಮರೆಯದಂತಹ ಸ್ನೇಹಿತ, ಪ್ರತಿದಿನ ಪ್ರತಿ ಕ್ಷಣ ನಮ್ಮೊಂದಿಗೆ ಇರುವಂತಹ ನಮ್ಮ ಸ್ನೇಹಿತ ಪ್ರಭು ಯೇಸು ಕ್ರಿಸ್ತ ನಮ್ಮ ಮುಂದಿದ್ದಾರೆ. ಈಗ ಭಕ್ತಿಯಿಂದ ವಿಶ್ವಾಸದಿಂದ ಅವರಲ್ಲಿ ಪ್ರಾರ್ಥಿಸೋಣ. ಪ್ರಭು ಯೇಸು ಕ್ರಿಸ್ತರು ನಮ್ಮ ಸ್ನೇಹಿತ, ನಮ್ಮ ಜೀವ, ನಮ್ಮ ಪ್ರಾಣ, ನಮ್ಮ ಸ್ನೇಹ, ಜೀವವನ್ನು ನೀಡುವಂತಹ ಜೀವದಾತ, ಪ್ರೀತಿ ಸ್ವರೂಪಿ ಪ್ರಭು ಯೇಸು ಕ್ರಿಸ್ತರು. ಹೆತ್ತ ತಾಯಿ ನಮ್ಮನ್ನು ಮರೆತರು ನಮ್ಮನ್ನು ಮರೆಯದಂಥ ಯೇಸು ಕ್ರಿಸ್ತರು ನಮ್ಮ ಹೆಸರನ್ನು ತಮ್ಮ ಅಂಗೈಯಲ್ಲಿ ಕೊರೆದು ಯಾವಾಗಲೂ ನಮ್ಮನ್ನು ಪ್ರೀತಿಸುವಂತಹ ಅಕ್ಕರೆಯಿಂದ ಕಾಪಾಡುವಂಥ ಪ್ರಭು ಯೇಸು ಕ್ರಿಸ್ತರು ನಮ್ಮ ಮುಂದಿದ್ದಾರೆ. ಈ ಕ್ಷಣ ಮೌನವಾಗಿದ್ದು ನಮ್ಮನ್ನೇ ಸಂಪೂರ್ಣವಾಗಿ ಅವರಿಗೆ ಸಮರ್ಪಿಸೋಣ. ನಮ್ಮ ಮನೆ, ನಮ್ಮ ಮನಗಳನ್ನು ಅವರಿಗೆ ಸಮರ್ಪಿಸೋಣ. ಪ್ರತಿದಿನ ಪ್ರತಿಕ್ಷಣ ಅವರನ್ನು ಆರಾಧಿಸುತ್ತಾ, ಅವರನ್ನು ಸ್ತುತಿಸುತ್ತಾ, ಅವರ ಆಲಿಂಗನದಲ್ಲಿ ಬಾಳುವಂತಹ ಸೌಭಾಗ್ಯಕ್ಕಾಗಿ ಈಗ ಪ್ರಾರ್ಥಿಸೋಣ. ನಮ್ಮನ್ನು ಆಶೀರ್ವದಿಸಲು ಪ್ರಭು ಯೇಸು ಕ್ರಿಸ್ತರು ನಮ್ಮ ಮುಂದಿದ್ದಾರೆ. ಕೇಳಿರಿ ನಿಮಗೆ ಕೊಡಲಾಗುವುದು, ಹುಡುಕಿರಿ ನಿಮಗೆ ಸಿಗುವುದು, ತಟ್ಟಿರಿ ನಿಮಗೆ ತೆರೆಯಲಾಗುವುದು ಎಂದು ಪ್ರಭು ಯೇಸು ಕ್ರಿಸ್ತರು ಗೆಲ್ಲಿದ್ದಾರೆ. ಕೇಳಿರಿ ನಿಮಗೆ ಕೊಡಲಾಗುವುದು. ಜಕ್ಕಾಯ ಕೇಳದೆ ಹೋದರೂ ಅವನ ಹಂಬಲವನ್ನು ನೋಡಿ, ಅವನ ಆಸೆಯನ್ನು ನೋಡಿ, ಅವನ ಮನದಾಳದ ಇಂಗಿತವನ್ನು ನೋಡಿ ಪ್ರಭು ಯೇಸು ಕ್ರಿಸ್ತರು ಹೇಳಿದರು, ಜಕ್ಕಾಯ ಒಡನೆ ಇಳಿದು ಬಾ, ನಾನು ಇಂದು ನಿನ್ನ ಮನೆಯಲ್ಲಿ ತಂಗಬೇಕು. ಇದೇ ವಾಕ್ಯವನ್ನು ಪ್ರಭು ಯೇಸು ಕ್ರಿಸ್ತರು ನಮಗೆಲ್ಲರಿಗೂ ಹೇಳಲಿದ್ದಾರೆ. ಇವತ್ತು ನಿನ್ನ ಮನೆಯಲ್ಲಿ ನಾನು ತಂಗಲಿದ್ದೇನೆ, ನಿನ್ನೊಡನೆ ನಾನು ಜೀವಿಸಲು ಇಷ್ಟಪಡುತ್ತೇನೆ, ನಿನ್ನಲ್ಲಿಗೆ ನಾನು ಬರಲು ಇಚ್ಛಿಸುತ್ತೇನೆ. ಪ್ರಭು ಯೇಸು ಕ್ರಿಸ್ತರು ಈಗ ನಮ್ಮೆಲ್ಲರನ್ನ ಆಶೀರ್ವದಿಸಲಿದ್ದಾರೆ. ಅವರ ಆಶೀರ್ವಾದಕ್ಕಾಗಿ ನಾವು ಪ್ರಾರ್ಥಿಸೋಣ. ಪ್ರಭು ಯೇಸು ಕ್ರಿಸ್ತರು ಜಕ್ಕಾಯನನ್ನು ಆಶೀರ್ವದಿಸಿದಂತೆ ನಮ್ಮ ಮನೆಗಳನ್ನು ಆಶೀರ್ವದಿಸಲಿ. ವಿಶೇಷವಾಗಿ ನಮಗೆಲ್ಲರಿಗೂ ಆ ಪಾವನಾತ್ಮರ ಶಕ್ತಿಯನ್ನು ದಯಪಾಲಿಸಲಿ. ಪಾವನಾತ್ಮರ ನಮ್ಮ ಮೇಲೆ ಇಳಿದು ಬರಲಿ ಅಂತ ಪ್ರಾರ್ಥಿಸೋಣ. ಪ್ರಭು ಯೇಸು ಕ್ರಿಸ್ತರು ನಮಗೆ ನೀಡುವಂತಹ ಶ್ರೇಷ್ಠವಾದ ಉಡುಗೊರೆ, ನಮ್ಮಲ್ಲಿ ತಂಗಲು ಅವರು ಆಶಿಸುವಂತಹ ವಿಧಾನ, ಪವಿತ್ರಾತ್ಮರ ಶಕ್ತಿಯನ್ನು ನಮಗೆ ದಯಪಾಲಿಸುವಂಥದ್ದು. ಅದೇ ಪವಿತ್ರಾತ್ಮರ ಶಕ್ತಿಗಾಗಿ ಪ್ರಾರ್ಥಿಸೋಣ. ನಮ್ಮ ದೇವರು ಇಮ್ಯಾನುವಲ್ ದೇವರು, ಸದಾ ನಮ್ಮೊಂದಿಗಿರುವಂತಹ ದೇವರು. ಆ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸಿ, ಸದಾ ನಮ್ಮೊಂದಿಗಿರುವಂತಹ ದೇವರಲ್ಲಿ ವಿಶ್ವಾಸಿಸಿ, ಅವರು ನಮ್ಮೊಂದಿಗಿದ್ದಾರೆ ಎಂದು ವಿಶ್ವಾಸಿಸುತ್ತಾ ಬಾಳಲು ಬೇಕಾದ ವರಪ್ರಸಾದಗಳಿಗಾಗಿ ಪ್ರಾರ್ಥಿಸೋಣ. ಪವಿತ್ರಾತ್ಮರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ಕ್ಷಣ ನಮ್ಮ ಮೇಲೆ ಅವರು ಇಳಿದು ಬರುವಾಗ, ಪಾವನಾತ್ಮರು ನಮ್ಮ ಮೇಲೆ ಇಳಿದು ಬರುವಾಗ, ಸೀನಾಯಿ ಬೆಟ್ಟದಲ್ಲಿ ಅವತ್ತು ಆದಂತಹ ಅನುಭವ ನಮಗೆಲ್ಲರಿಗೂ ಇವತ್ತು ಆಗಲಿ ಎಂದು ಪ್ರಾರ್ಥಿಸೋಣ. ಪ್ರೇಷಿತರ ಮೇಲೆ, ಮಾತೆ ಮರಿಯಮ್ಮನವರ ಮೇಲೆ ಇಳಿದು ಬಂತಹ ಪವಿತ್ರಾತ್ಮರು ಈಗ ಬೆಂಕಿಯ ಜ್ವಾಲೆಯ ರೂಪದಲ್ಲಿ ನಮ್ಮ ಮೇಲೆ ಇಳಿದು ಬರಲಿ. ನಮ್ಮಲ್ಲಿರುವಂಥ ಎಲ್ಲ ನೋವನ್ನು ನಿವಾರಿಸಲಿ, ನಮ್ಮಲ್ಲಿರುವಂತಹ ದುಃಖವನ್ನು ಅವರು ನಿವಾರಿಸಲಿ, ನಮ್ಮಲ್ಲಿರುವಂತಹ ರೋಗ ರುಜಿನಗಳನ್ನು ಗುಣಪಡಿಸಲಿ, ಇಲ್ಲವೇ ಅವುಗಳನ್ನು ಸಹಿಸಲು ನಮಗೆ ಶಕ್ತಿಯನ್ನು ದಯಪಾಲಿಸಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಯಾವತ್ತೂ ನಾವು ನರಳಾಡುವುದನ್ನು ಬಯಸುವುದಿಲ್ಲ. ನಮ್ಮ ಕಷ್ಟಗಳಲ್ಲಿ ಅವರು ಸಂತೋಷ ಪಡುವುದಿಲ್ಲ. ಸಂತೋಷ ಪಡುವಷ್ಟು ಕ್ರೂರಿ ನಮ್ಮ ದೇವರಲ್ಲ. ನಮ್ಮ ಕಷ್ಟಗಳನ್ನು ನಿವಾರಿಸುವಂತಹ ಆ ಹಂಬಲ ದೇವರಿಗೂ ಇದೆ. ಒಂದೇ ಒಂದು ನಮ್ಮಿಂದ ಬೇಕಾದುದು ಆ ವಿಶ್ವಾಸ, ದೇವರನ್ನು ನೋಡುವಂತಹ ಹಂಬಲ. ಜಕ್ಕಾಯನಲ್ಲಿದ್ದಂತಹ ಹಂಬಲ ಆತನನ್ನು ಯೇಸುವನ ತನ್ನ ಮನೆಯಲ್ಲಿ ಪಡೆಯುವಂತೆ
ಆಶೀರ್ವದಿಸಿದ ಹಾಗೆ ನಾವು ಸಹ ಹಂಬಲವನ್ನು ತೋರೋಣ, ವಿಶ್ವಾಸಿಸೋಣ. ಒಂದೇ ಒಂದು ಬಾರಿ ನನ್ನ ಕ್ರಿಸ್ತನನ್ನು ನೋಡಿದ್ದೆ ಆದರೆ ಎಂಬಂಥ ಹಂಬಲ ಜಕ್ಕಾಯನಲ್ಲಿತ್ತು. ಆ ಒಂದು ಹಂಬಲದಿಂದ ಯೇಸುವನ್ನು ತನ್ನ ಮನೆಯಲ್ಲಿ ಸ್ವೀಕರಿಸಲು ಆತ ಶಕ್ತನಾದ. ಅದರ ಜೊತೆಗೆ ಆತ ಬದಲಾದ, ಆತನ ಮನೆ ಉದ್ಧಾರವಾಯಿತು, ಆತನ ಮನಸ್ಸು ಬದಲಾಯಿತು, ಆತ ಬಿಡುಗಡೆ ಹೊಂದಿದ. ಆ ಬಿಡುಗಡೆಯ ಶಕ್ತಿಗಾಗಿ ಈಗ ಪವಿತ್ರಾತ್ಮರಲ್ಲಿ ಪ್ರಾರ್ಥಿಸೋಣ. ಮೊಣಕಾಲೂರುತ್ತಾ ಪವಿತ್ರಾತ್ಮರ ಶಕ್ತಿಗಾಗಿ ವಿಶೇಷವಾಗಿ ಪ್ರಾರ್ಥಿಸೋಣ. ಈ ಕ್ಷಣ ಪವಿತ್ರಾತ್ಮ ನಮ್ಮ ಮೇಲೆ ಹಿಡಿದು ಬರಲಿರುವರು. ನಮಗೆ ಬೇಕಾದ ಸಕಲವನ್ನು ಈಗ ಪ್ರಭು ಯೇಸು ಕ್ರಿಸ್ತರಲ್ಲಿ ಪ್ರಾರ್ಥಿಸೋಣ. ಕೇಳಿರಿ ನಿಮಗೆ ಕೊಡಲಾಗುವುದು, ನಿಮ್ಮ ವಿಶ್ವಾಸವೇ ನಿಮ್ಮನ್ನು ಗುಣಪಡಿಸುವುದು, ನಿಮ್ಮ ವಿಶ್ವಾಸದಿಂದಲೇ ನೀವು ಸ್ವಸ್ಥರಾಗಿದ್ದೀರಿ ಎಂಬಂತಹ ಯೇಸು ಕ್ರಿಸ್ತರ ಮಾತುಗಳಲ್ಲಿ ವಿಶ್ವಾಸಿಸಿ ನಮ್ಮನ್ನೇ ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸುತ್ತಾ ಅದೇ ಪವಿತ್ರಾತ್ಮರ ಶಕ್ತಿಗಾಗಿ ಭಕ್ತಿಯಿಂದ ವಿಶ್ವಾಸದಿಂದ ಪ್ರಾರ್ಥಿಸೋಣ. ರೋಗದ ಬಾಧೆಯಲಿ ಕಷ್ಟದ ವೇಳೆಯಲಿ ರೋಗದ ಬಾಧೆಯಲಿ ಕಷ್ಟದ ವೇಳೆಯಲಿ ಸೌಖ್ಯವ ಶಾಂತಿಯ ವರವನ್ನು ನೀಡಿ ನಮ್ಮನ್ನು ದೃಢಪಡಿಸಿ ಸೌಖ್ಯವ ಶಾಂತಿಯ ವರವನ್ನು ನೀಡಿ ನಮ್ಮನ್ನು ದೃಢಪಡಿಸಿ. ಕರಗಳನ್ನೆತ್ತಿ ಆಡೋಣ. ಪಾವನಾತ್ಮರೇ, ಪಾವನಾತ್ಮನೇ, ಪ್ರಿಯ ಪಾವನಾತ್ಮನೇ, ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಸೀನಾಯಿ ಬೆಟ್ಟದಲ್ಲಿ ಪ್ರಭು ಕ್ರಿಸ್ತರೇ, ಪವಿತ್ರಾತ್ಮದ ನಮ್ಮ ಮೇಲೆ ಸುರಿಸಿರಿ. ಪವಿತ್ರಾತ್ಮರ ಶಕ್ತಿಯಿಂದಲೇ ನೆರೆದು ಪ್ರತಿಯೊಬ್ಬರ ನೋವನ್ನು ನೀಗಿಸಿರಿ ಸ್ವಾಮಿ. ಅವರ ದುಃಖವನ್ನು ದೂರ ಮಾಡಿರಿ. ಅವರಿಗೆ ಬೇಕಾದ ಸಕಲವನ್ನು ದಯಪಾಲಿಸಿರಿ ಸ್ವಾಮಿ. ನಮ್ಮನ್ನು ಪ್ರೀತಿಸುವಂತಹ ದೇವರೇ, ನಮ್ಮನ್ನು ರಕ್ಷಿಸುವಂತಹ ದೇವರೇ, ನಮ್ಮನ್ನು ಪೋಷಿಸುವಂತಹ ದೇವರೇ, ಪವಿತ್ರಾತ್ಮರ ಶಕ್ತಿಯನ್ನು ಇಲ್ಲಿ ನೆರೆದು ಪ್ರತಿಯೊಬ್ಬರಿಗೂ ಕರುಣಿಸಿರಿ. ಅವರ ರೋಗ ರುಜನವನ್ನು ದಯಪಾಲಿಸಿರಿ ಸ್ವಾಮಿ. ನಮಗೆ ಬೇಕಾದ ಸಕಲವನ್ನು ದಯಪಾಲಿಸಿರಿ. ನಮ್ಮನ್ನು ಪ್ರೀತಿಸಲು ಕಲಿಸಿರಿ ಸ್ವಾಮಿ. ನೀವು ತೋರಿಸಿದ ಹಾದಿಯಲ್ಲಿ ನಡೆಯಲು, ನಿಮ್ಮನ್ನೇ ಹಿಂಬಾಲಿಸಲು, ನಮ್ಮ ಶಿಲುಬೆಯನ್ನು ಹೊತ್ತು ನಿಮ್ಮನ್ನು ಹಿಂಬಾಲಿಸಲು ಪವಿತ್ರಾತ್ಮ ಇಳಿದು ಬನ್ನಿ. ಇಲ್ಲಿ ನೆರೆದು ಪ್ರತಿಯೊಬ್ಬರನ್ನು ಆಶೀರ್ವದಿಸಿ, ಪ್ರತಿಯೊಬ್ಬರಿಗೂ ಅವರಿಗೆ ಬೇಕಾದ ಸಕಲವನ್ನು ದಯಪಾಲಿಸಿರಿ ಸ್ವಾಮಿ. ನಾವೆಲ್ಲರೂ ನಿಮ್ಮನ್ನು ಸದಾ ಪ್ರೀತಿಸುತ್ತಾ ನೀವೇ ತೋರಿದ ಹಾದಿಯಲ್ಲಿ ನಡೆಯಲು ನಮ್ಮನ್ನು ಆಶೀರ್ವದಿಸಿರಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮಗೆ ಬೇಕಾದದನ್ನು, ನಿಮಗೆ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮನೆಗೆ ಬೇಕಾದ ಸಕಲವನ್ನು ಈಗ ಪ್ರಾರ್ಥಿಸಿರಿ. ನಮ್ಮನ್ನು ಗುಣಪಡಿಸುವಂತಹ ಕ್ರಿಸ್ತರು, ನಮ್ಮನ್ನು ಪ್ರೀತಿಸುವಂತಹ ಕ್ರಿಸ್ತರು ನಮ್ಮ ಮುಂದಿದ್ದಾರೆ. ಈಗ ಪವಿತ್ರಾತ್ಮರ ಶಕ್ತಿ ನಮ್ಮ ಮೇಲೆ ಇಳಿದು ಬರಲಿದೆ. ನಮಗೆ ಬೇಕಾದ ಸಕಲವನ್ನು ದಯಪಾಲಿಸಿರಿ ಸ್ವಾಮಿ. ಪ್ರಾರ್ಥಿಸೋಣ. ಪ್ರೇಷಿತರಂತೆ ಮಾತು ಮರೆಯಬಾರದು. ವಿಶ್ವಾಸವಿಟ್ಟು ಇವತ್ತು ಪ್ರಾರ್ಥಿಸೋಣ. ಪ್ರಾರ್ಥಿಸಿದಾಗ ನಾವು ದೇವರ ಶಕ್ತಿಯನ್ನು ಪಡೆಯುತ್ತೇವೆ. ಪ್ರಾರ್ಥನೆಯಲ್ಲಿ ದೇವರ ಶಕ್ತಿಯನ್ನು ಪಡೆಯುತ್ತೇವೆ. ಪಾವನಾತ್ಮರ ಶಕ್ತಿಯಿಂದ ನಾವು ಒಳ್ಳೆಯ ಜೀವನವನ್ನು ನಡೆಸುವಂತಹ ಸಾಮರ್ಥ್ಯವನ್ನು ಪ್ರಾರ್ಥಿಸೋಣ. ಪ್ರೀತಿಯ ಸಹೋದರ ಸಹೋದರಿ, ವಿಶ್ವಾಸದಿಂದ ಪ್ರಾರ್ಥಿಸೋಣ. ನಮ್ಮನ್ನು ಪ್ರೀತಿಸುವಂತ ದೇವರು ನಮ್ಮ ಮುಂದಿದ್ದಾರೆ. ಜಕ್ಕಾಯನ ಮನೆಯನ್ನು ಉದ್ಧಾರ ಮಾಡಿದಂತಹ ಕ್ರಿಸ್ತರು ನಮ್ಮ ಮುಂದಿದ್ದಾರೆ. ನಮ್ಮ ಮನೆಯನ್ನು ಅವರಿಗೆ ಸಮರ್ಪಿಸೋಣ. ಸ್ವಾಮಿ, ನಮ್ಮನ್ನು ಆಶೀರ್ವದಿಸಿರಿ. ನಮ್ಮ ಪವಿತ್ರಾತ್ಮರ ಶಕ್ತಿಯಿಂದ ನಮ್ಮೆಲ್ಲ ಕೆಟ್ಟ ಚಟಗಳಿಂದ, ಸ್ವಾಮಿ, ಕೆಟ್ಟ ಚಟಗಳಿಂದ ನಮ್ಮನ್ನು ರಕ್ಷಿಸಿ. ನಮ್ಮಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಚಿಂತನೆಗಳನ್ನು ದೂರ ಮಾಡಿ ಲೋಕದ ಶಕ್ತಿಯ ಎದುರಿಸಿ ಗೆಲ್ಲಲು ಆತ್ಮನ ಮಾಡಿ ಸುರಿಸಿ. ಕರಗಳಲ್ಲಿ ಮತ್ತೊಮ್ಮೆ ಜೋರಾಗಿ ಆಡೋಣ. ಪಾವನಾತ್ಮರೇ, ಪಾವನಾತ್ಮನೇ, ಪ್ರಿಯ ಪಾವನಾತ್ಮನೇ, ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ.
ಕುಟುಂಬಕ್ಕಾಗಿ ನಮ್ಮ ಮನೆಯಲ್ಲಿರುವಂಥ ಪ್ರತಿಯೊಬ್ಬರಿಗಾಗಿ ಈಗ ಪ್ರಾರ್ಥಿಸೋಣ. ಪ್ರಭು ಯೇಸು ಕ್ರಿಸ್ತರ ಆಶೀರ್ವಾದವನ್ನು ಪಡೆಯುವ ಮೊದಲು ನಮ್ಮೆಲ್ಲ ಕೋರಿಕೆಗಳನ್ನು ಅವರ ಪಾದದಡಿ ಇರಿಸೋಣ. ಕೇಳಿರಿ, ನಿಮಗೆ ಕೊಡಲಾಗುವುದು. ವಿಶ್ವಾಸದಿಂದ ಕೇಳೋಣ. ಪ್ರಭು ಯೇಸು ಕ್ರಿಸ್ತರಿಗೆ ಬಂದ ಯಾರೊಬ್ಬರೂ ನಿರಾಶರಾಗಿ ಹೋಗಲಿಲ್ಲ. ಒಬ್ಬ ಯುವಕನನ್ನು ಹೊರತುಪಡಿಸಿ ಪ್ರಭು ಕ್ರಿಸ್ತರಲ್ಲಿ ಬಂದು ಹಿಂದಿರುಗಿದವರೆಲ್ಲರೂ ಬದಲಾಗಿ ಹೋದರು, ಸಂತೋಷದಿಂದ ಹೋದರು, ತಮ್ಮ ದುಃಖವನ್ನು ನೋವನ್ನು ಮರೆತು ಹಿಂದೆ ಹೋದರು. ಈಗ ಈ ಕ್ಷಣ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ಬೇರೆ ಬೇರೆ ರೋಗಗಳಿಂದ ನರಳುತ್ತಿರುವ ನಮ್ಮ ಸಹೋದರ ಸಹೋದರಿಯರಿಗಾಗಿ ನಮಗಾಗಿ ಪ್ರಾರ್ಥಿಸಿರಿ ಅಂತ ಕೇಳಿಕೊಂಡಂತಹ ಆ ಸಹೋದರ ಸಹೋದರಿಯರಿಗಾಗಿ, ಆಸ್ಪತ್ರೆಯಲ್ಲಿ ನರಳುತ್ತಿರುವ ಅನೇಕರಿಗಾಗಿ, ಶಸ್ತ್ರಚಿಕಿತ್ಸೆಗೆ ಒಳಗಾಗುತ್ತಿರುವಂತಹ ಆ ರೋಗಿಗಳಿಗಾಗಿ, ಅವರ ಶಸ್ತ್ರಚಿಕಿತ್ಸೆಯನ್ನು ಮಾಡುವಂತಹ ವೈದ್ಯರಿಗಾಗಿ, ಪ್ರತಿಯೊಬ್ಬರಿಗಾಗಿ ಈಗ ಪ್ರಾರ್ಥಿಸೋಣ. ನಮ್ಮ ಕುಟುಂಬದಲ್ಲಿ ಬೇರೆ ಬೇರೆ ವೃತ್ತಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ಆ ಎಲ್ಲರಿಗೂ ಸರ್ವಶಕ್ತ ದೇವರು ಅವರ ಆ ಕೆಲಸದಲ್ಲಿ ಸಂತೃಪ್ತಿಯನ್ನು, ಅವರ ಕೆಲಸಕ್ಕೆ ತಕ್ಕಂತಹ ಸಂಭಾವನೆಯನ್ನು ಪಡೆಯುವಂತೆ ದೇವರು ಅವರನ್ನು ಹರಸಲಿ. ನಮ್ಮಲ್ಲಿರುವಂತಹ ದ್ವೇಷವನ್ನು, ಶತ್ರು ಮನೋಭಾವನೆಯನ್ನು, ನಕಾರಾತ್ಮಕ ಚಿಂತನೆಗಳನ್ನು ದೇವರಿಗೆ ಸಮರ್ಪಿಸಿ ನಮ್ಮನ್ನು ಹರಸಿರಿ ಅಂತ ಪ್ರಾರ್ಥಿಸೋಣ. ಯಾರಿಗೆಲ್ಲ ನಮ್ಮ ಮೇಲೆ ಕೋಪವಿದೆ, ಯಾರ ಮೇಲೆ ನಮಗೆ ಕೋಪವಿದೆ, ಅವರೆಲ್ಲರಿಗಾಗಿ ಇವತ್ತು ಪ್ರಾರ್ಥಿಸೋಣ. ಯಾರಿಂದ ನಾವು ನೋವನ್ನು ಅನುಭವಿಸಿದ್ದೇವೆ, ಯಾರಿಗೆ ನಾವು ನೋವನ್ನು ನೀಡಿದ್ದೇವೆ, ಅವರೆಲ್ಲರಿಗಾಗಿ ಈ ಕ್ಷಣ ಪ್ರಾರ್ಥಿಸೋಣ. ನಮ್ಮ ಮನೆಯನ್ನು ಈಗ ದೇವರಿಗೆ ಸಮರ್ಪಿಸಿಕೊಡೋಣ. ನಮ್ಮ ಮನಗಳನ್ನು ದೇವರಿಗೆ ಸಮರ್ಪಿಸಿಕೊಡೋಣ. ತಪಸ್ಸು ಕಾಲ, ಸುಪ್ರಸನ್ನತೆಯ ಕಾಲ, ದೇವರ ಪ್ರೀತಿಯನ್ನು ಅರಿಯಲು, ಆ ದೇವರ ಪ್ರೀತಿಯನ್ನು ಅರಿತು ರಾಜ ಸಂಧಾನವನ್ನು ಮಾಡಲು, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಮತ್ತೆ ದೇವರಲ್ಲಿಗೆ ಬರಲು ಒಂದು ಸುವರ್ಣಾವಕಾಶ. ಆದ್ದರಿಂದ ಈ ತಪಸ್ಸು ಕಾಲದಲ್ಲಿ ತ್ಯಾಗ, ದಾನ, ಈ ವಿಷಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿರುವಾಗ ದೇವರ ಪ್ರೀತಿಯನ್ನು ಆಳವಾಗಿ ನಾವೆಲ್ಲರೂ ಅರಿಯುವಂತಾಗಲಿ. ಎಷ್ಟೇ ಕಷ್ಟ ಬರಲಿ, ನನ್ನ ದೇವರು ನನ್ನೊಂದಿಗಿದ್ದಾರೆ ಎಂಬ ವಿಶ್ವಾಸದಲ್ಲಿ ಬೆಳೆಯಲು ಬೇಕಾದ ವರಪ್ರಸಾದಕ್ಕಾಗಿ ಈಗ ಪ್ರಾರ್ಥಿಸೋಣ. ನಮಗೆ ನೆರವಾದ, ಬೇರೆ ಬೇರೆ ರೀತಿಯಲ್ಲಿ ನಮಗೆ ನೆರವಾಗುವಂತಹ, ಇಲ್ಲಿಯವರೆಗೆ ನಮ್ಮನ್ನು ಕಾಪಾಡಿಕೊಂಡು ಬಂದಿರುವಂತಹ ಎಲ್ಲರನ್ನ, ಶಿಕ್ಷಕರಾಗಿರಬಹುದು, ದಾನಿಗಳಾಗಿರಬಹುದು, ನಮ್ಮ ಜೀವನದಲ್ಲಿ ನೆರವಾದ ಯಾರಾದರೂ ಒಬ್ಬೊಬ್ಬರನ್ನು ಸ್ಮರಿಸಿ ಅವರಿಗಾಗಿ ಈಗ ಪ್ರಾರ್ಥಿಸೋಣ. ಅನೇಕರು ನಾನಾ ರೀತಿಯ ಕಷ್ಟಗಳಿಂದ ನರಳಾಡುತ್ತಿದ್ದಾರೆ. ಅವರಿಗೆ ಈ ಕ್ಷಣ ದೇವರು ಸ್ಪರ್ಶಿಸಲಿ. ಅವರ ಕಷ್ಟದಲ್ಲಿ, ಸಂಕಷ್ಟದಲ್ಲಿ ಪ್ರಭು ಯೇಸು ಕ್ರಿಸ್ತರ ಆಸರೆ, ಆಶ್ರಯ, ಸ್ಫೂರ್ತಿ ಅವರಿಗೆ ಲಭಿಸಲಿ ಅಂತ ಪ್ರಾರ್ಥಿಸೋಣ. ಎಷ್ಟೋ ಬಾರಿ ನಾವು ಸಹ ಧೈರ್ಯವನ್ನು ಕಳೆದುಕೊಂಡಿದ್ದೇವೆ, ವಿಶ್ವಾಸವನ್ನು ಕಳೆದುಕೊಂಡಿದ್ದೇವೆ, ದೇವರಿಂದ ದೂರ ಆಗಿದ್ದೇವೆ, ಪ್ರಾರ್ಥನೆಯಿಂದ ದೂರ ಆಗಿದ್ದೇವೆ, ಧರ್ಮಸಭೆಯಿಂದ, ನಮ್ಮ ಧರ್ಮ ಕೇಂದ್ರದಿಂದ ದೂರ ಆಗಿದ್ದೇವೆ. ಈ ಕ್ಷಣ ಸ್ವಾಮಿ ನನ್ನಲ್ಲಿರುವಂಥ ಎಲ್ಲ ನಕಾರಾತ್ಮಕ ಚಿಂತನೆಗಳನ್ನು ದೂರ ಮಾಡಿ ಅಂತ ಪ್ರಾರ್ಥಿಸೋಣ. ನಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನು ಈಗ ಬಲಿಪೀಠದ ಮುಂದೆ, ಪರಮಪ್ರಸಾದದ ಮುಂದೆ ಇರಿಸಿ ವಿಶ್ವಾಸದಿಂದ ಪ್ರಾರ್ಥಿಸೋಣ. ಯಾರೆಲ್ಲ ವಿಶ್ವಾಸದಿಂದ ಪ್ರಾರ್ಥಿಸಿದರು, ಯಾರೆಲ್ಲ ಮನದಾಳದ ಹಂಬಲದಿಂದ, ಇಂಗಿತದಿಂದ ದೇವರನ್ನು ಹುಡುಕಿದರು, ಎಲ್ಲರೂ ಆಶೀರ್ವದಿಸಲ್ಪಟ್ಟರು. ಅದೇ ಹಂಬಲದಿಂದ, ಅದೇ ವಿಶ್ವಾಸದಿಂದ ದೇವರ ಆಶೀರ್ವಾದಕ್ಕಾಗಿ ಗೀತೆ ಹಾಡೋಣ. ಇಂಥ ದಿವ್ಯ ಸಂಸ್ಕಾರ. पूर्वी
हे देवा विचित्र साक्रामेंता काल तुझ्या कष्टांचो उगडास तुवें आमकां सोडलाय. तुझे सोडवणेचो फळ सदांच आमचे थंय आमी बगीसारको तुझे कुडीच्या आनी रक्ताच्या पवित्र मिस्तरांक आमी मान करूंक आमकां दयेन फावो कर. जो जियेता आनी राज करताय ससनाच्या ससनाक. ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ, ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು, ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ, ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. Mohal putra sauve, awal muri आशीर्वाद देवाका. बगीन kursaची कृपेन देवा आमकां आमचे देवा आमच्या मनांतले बापाचे आनी पुताचे आनी पवित्र आत्म्याचे नांवी आमेन.